ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಇವತ್ತು ನಾವು ಗೂಂಡಾಗಿರಿ ಗಂಡಾಂತರ ಅನ್ನುವಂಥ ಟೈಟಲನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಗೂಂಡಾಗಿರಿ ಅನ್ನುವಂಥದ್ದು ನಮ್ಮ ಕರಾವಳಿ ಭಾಗ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಆಗಿರ್ಬೋದು, ಈ ಕರಾವಳಿ ಬೆಲ್ಟನ್ನು ನೋಡ್ತಾ ಬಂದರೆ ಇದು ಈಗಿನದಲ್ಲ, ಈ ಹಿಂದಿನಿಂದ ನಡೀತಾ ಬಂದಿದೆ. ಈ ಭಾಗದಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದಿದೆ. ಜೊತೆಗೆ ಕೋಮು ಭಾವನೆಯಲ್ಲಿ ಅದೆಷ್ಟು ಕೊಲೆ ಇರ್ಬೋದು ಅಥವಾ ಬೇರೆ ಬೇರೆ ಗೂಂಡಾಗಿರಿಯ ವರ್ತನೆಗಳನ್ನುವಂಥದ್ದು ಅದೆಷ್ಟೋ ನಡೆದಿದೆ. ಈಗಾಗಲೇ ದಾಳಿ ಅನ್ನುವಂಥದ್ದು ಕೂಡ ಆಗಿರುವಂಥದ್ದು. ಈ ನಡುವೆ ಮುಂದೆ ಚುನಾವಣೆ ಬರ್ತಾ ಇದೆ. ಒಂದು ಕಡೆ ಆ ರೀತಿಯ ರಾಜಕೀಯ ಚಟುವಟಿಕೆಗಳು ಒಂದೆಡೆಯಲ್ಲಿ ಸಾಗ್ತಾ ಇದೆ, ಮುನ್ನೆಲೆಗೆ ಬರ್ತಾ ಇದೆ. ಎಲ್ಲ ಪಕ್ಷಗಳು ಕೂಡ, ಮುಖ್ಯವಾಗಿ ಕರ್ನಾಟಕದ ಈ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಮಾತ್ರ ಅಲ್ಲದೆ ಪ್ರಾದೇಶಿಕ ಪಕ್ಷಗಳು ಕೂಡ ಪ್ರಬಲ ಪೈಪೋಟಿಯನ್ನು ಒಡ್ಡೋದಕ್ಕೆ ಸೂಕ್ತವಾದಂಥ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಈ ನಡುವೆ ಕರಾವಳಿ ಭಾಗದಲ್ಲಿ ಪ್ರತಿ ಚುನಾವಣೆಗೂ ಮುನ್ನ ಈ ರೀತಿಯ ಕೋಮು ಗಲಭೆಗಳಿರ್ಬೋದು ಅಥವಾ ರಾಜಕೀಯ ಪ್ರೇರಿತವಾದಂಥ ಒಂದಷ್ಟು ಘಟನೆಗಳು ಸಂಭವಿಸೋದು ಸಾಮಾನ್ಯವಾಗಿ. ಆದರೆ ಈ ನಡುವೆ ನಾವು ಗಮನಿಸಬೇಕಾದಂಥದ್ದು, ಕೆಲ ದಿನಗಳಿಂದ ವಾರಗಳಿಂದ ನಾವು ನೋಡ್ತಾ ಇದ್ದೇವೆ, ಕರಾವಳಿ ಭಾಗದಲ್ಲಿ ಒಂದು ರೀತಿಯ ಗೂಂಡಾಗಿರಿಯ ವರ್ತನೆಗಳನ್ನುವಂಥದ್ದು, ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು ಆಗ್ತಾ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ, ಅದು ಕೂಡ ಈ ಸಂದರ್ಭದಲ್ಲಿ ಯಾಕಾಗಿ ಜಾಸ್ತಿ ಆಗ್ತಾ ಇದೆ. ಬಜರಂಗದಳ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ನ ಯಾರು ಮುಖಂಡರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಒಂದು ಆಭರಣ ಮಳಿಗೆಗೆ ಹೋಗ್ತಾರೆ. ಅಲ್ಲಿ ಒಂದು ರೀತಿಯ ಲವ್ ಜಿಹಾದ್ನ ಶಂಕೆ ಇದೆ ಎಂಬ ಸುದ್ದಿ ಅವರಿಗೆ ತಿಳಿಯುತ್ತದೆ. ಅಲ್ಲಿ ದಾಳಿ ಆಗುತ್ತೆ. ಆ ಬಳಿಕ ಒಂದಷ್ಟು ವಿಚಾರಗಳು ನಡೆಯುತ್ತೆ. ಈ ನಡುವೆ ವಿದ್ಯಾರ್ಥಿಗಳಲ್ಲೂ ಅಷ್ಟೇ ಹಿಂದೂ ಹುಡುಗಿಯರ ಜೊತೆ ಮುಸಲ್ಮಾನ ವಿದ್ಯಾರ್ಥಿಗಳು ಮಾತಾಡ್ತಾರೆ. ಈ ವಿಚಾರದಲ್ಲೂ ಪ್ರಶ್ನೆ ಬರುತ್ತೆ. ಎಲ್ಲವೂ ಕೂಡ ಈ ಪ್ರಶ್ನೆಗಳ ನಡುವೆ ಹಿಂದೂ ಸಂಘಟನೆಗಳ ಅನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು ಪ್ರಮುಖವಾಗಿ ಎಲ್ಲರ ಕಣ್ಣಿಗೆ ಕಾಣುವಂಥದ್ದು. ಪ್ರತಿಪಕ್ಷಗಳು ಈ ಒಂದು ವಿಚಾರವನ್ನು ಇಟ್ಕೊಂಡು ಮಾತೆತ್ತಿವೆ, ಜೊತೆಗೆ ಆರೋಪವನ್ನು ಮಾಡಿರುವಂಥದ್ದು ಅಥವಾ ಅದನ್ನು ನೇರವಾಗಿ ಟೀಕಿಸಿದೆ. ಇದೆಲ್ಲ ಸರಿಯಲ್ಲ ಅನ್ನುವಂಥದ್ದು. ಈಗ ಅಧಿಕಾರ ಕೊಟ್ಟವರು ಯಾರು ಅನ್ನುವಂಥ ಪ್ರಶ್ನೆಗಳು, ಧರ್ಮ ರಕ್ಷಣೆಗೆ ನಿಂತವರು ಈ ರೀತಿಯ ಅನೈತಿಕ ಅಥವಾ ನೈತಿಕ ಪೊಲೀಸ್ಗಿರಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಎಲ್ಲವೂ ಪ್ರಶ್ನೆಗಳಿದೆ. ನಮ್ಮ ಜೊತೆಗೆ 3 ಜನ ಅತಿಥಿಗಳು ಮಾತನಾಡೋದಕ್ಕೆ ಜಾಯ್ನ್ ಆಗಿದ್ದಾರೆ. ಚರ್ಚೆ ಮಾಡಬೇಕಾಗಿದೆ. ಯಾಕಾಗಿ ಆಗ್ತಾ ಇದೆ, ಕಾರಣ ಯಾರು, ಇದನ್ನು ಬಿಟ್ಟು ನಮ್ಮ ಕರಾವಳಿಯನ್ನು ರಕ್ಷಣೆ ಮಾಡೋದು ಹೇಗೆ, ಎಲ್ಲರ ಜವಾಬ್ದಾರಿ ಇದೆ. ಮುಖ್ಯವಾಗಿ ನಾನು ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಸ್ವಾಗತ ಮಾಡಬೇಕು. ನಮ್ಮ ಜೊತೆಗೆ CPIMನಿಂದ ಮುಖಂಡರಾದಂಥ ದಯಾನಂದ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಆತ್ಮೀಯ ಸ್ವಾಗತ ಸರ್ ತಮಗೆ. ಹಾಗೆಯೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅಲೆಕ್ಸಾಂಡರ್ ಅವರು ಜಾಯ್ನ್ ಆಗಿದ್ದಾರೆ. ಆತ್ಮೀಯ ಸ್ವಾಗತ ಸರ್ ತಮಗೆ. ಹಾಗೆಯೇ NSUIನ ಜಿಲ್ಲಾ ಮುಖಂಡರಾದ ಬಾತೀಶ್ ಅಳಕೆಮಜಲ್ ಅವರಿದ್ದಾರೆ. ಆತ್ಮೀಯ ಸ್ವಾಗತ ತಮಗೆ. ಒಂದು ನಾನು ನೇರವಾಗಿ ಮೊದಲೇ ಹೇಳಿಬಿಡ್ತೀನಿ, ಅಂದರೆ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಇವಾಗ ಪ್ರಶ್ನೆ ಆಗ್ತಾ ಇರುವಂಥದ್ದು ಅಂದರೆ ಸಾಕ್ಷರತಾ ಪ್ರಮಾಣದಲ್ಲಿ ನಾವೇ ಮೇಲುಗೈಯಲ್ಲಿದ್ದೇವೆ. ಜೊತೆಗೆ ಉದ್ಯೋಗ ಗಿಟ್ಟಿಸ್ಕೊಳ್ಳೋದ್ರಲ್ಲಿರ್ಬೋದು ಅಥವಾ ಉದ್ಯಮದಲ್ಲಿರ್ಬೋದು, ಎಲ್ಲ ರಂಗದಲ್ಲೂ ಕೂಡ ಮುಂಚೂಣಿಯಲ್ಲಿ ಇರುವಂಥ ಪ್ರದೇಶ ಅಂತ ಹೇಳಿದ್ರೆ ಅದು ನಮ್ಮ ಕರಾವಳಿ ಭಾಗ ಅಂತ ಹೇಳ್ಬೋದು. ಆದರೆ ಅದೇ ರೀತಿ ಕೋಮು ಸೂಕ್ಷ್ಮ ಪ್ರದೇಶವಾಗಿಯೂ ಕೂಡ ಗುರುತಿಸ್ಕೊಂಡಿರುವಂಥದ್ದು ಹಿಂದೂ ಮುಸ್ಲಿಂ ಇರ್ಬೋದು ಅಥವಾ ಹಿಂದೂ ಕ್ರಿಶ್ಚಿಯನ್ ಇರ್ಬೋದು, ಬೇರೆ ಬೇರೆ ಒಂದು ರೀತಿಯ ಅದು ಒಂದು ಜಿಲ್ಲೆಗೆ ಗೌರವ ಕೊಡುವಂಥ ವಿಚಾರಗಳಲ್ಲ, ಅದರಲ್ಲೂ ಕೂಡ ನಮ್ಮ ಜಿಲ್ಲೆ ಗುರುತಿಸ್ಕೊಂಡಿದೆ. ಇದು ಭಾರಿ ಬೇಸರದ ವಿಚಾರ. ಈ ನಡುವೆ ಈ ಅನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು ಅಥವಾ ಗೂಂಡಾಗಿರಿಯ ವರ್ತನೆಗಳು ಇತ್ತೀಚಿನ ದಿನಗಳಲ್ಲಿ ಭಾರಿ ವರದಿ ಆಗ್ತಾ ಇದೆ. ಈ ಬಗ್ಗೆ ಚರ್ಚೆ ನಡೀಲಿಕ್ಕಿರುವಂಥದ್ದು, ಮೊದಲನೇದಾಗಿ ಮೊನ್ನೆ ಒಂದು ಆಭರಣ ಮಳಿಗೆಯಲ್ಲಿ ಹಿಂದೂ ಯುವತಿಯ ಜೊತೆಯಲ್ಲಿ ಏನೋ ಲವ್ ಜಿಹಾದಿ ಇದೆ ಅನ್ನುವಂಥ ಶಂಕೆ ವ್ಯಕ್ತವಾಗಿತ್ತು. ನೇರವಾಗಿ ಅಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದ ಕಾರ್ಯಕರ್ತರು ಅಲ್ಲಿ ದಾಳಿಯನ್ನು ನಡೆಸಿದರು. ಒಂದು ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಆ ನಡುವೆ ಆ ಬಳಿಕ ಅವರ ಮೇಲೆ ಕೇಸ್ಗಳು ದಾಖಲಾಗುತ್ತೆ, ಜೊತೆಗೆ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ, ಎಲ್ಲವೂ ಕೂಡ ಇದೆ. ಆದರೆ ಇದೆಲ್ಲ ಆಗಬಾರ್ದು, ಯಾಕೆ ಆಗ್ತಾ ಇದೆ ಎಲ್ಲವನ್ನು ಕೂಡ ಮಾತನಾಡೋದಿದೆ. ಮುಖ್ಯವಾಗಿ ಈ ಎಲ್ಲ ಘಟನೆಗಳನ್ನು ನೋಡೋದಾದರೆ ದಯಾನಂದ ಶೆಟ್ಟಿ ಅವರೇ, ತಾವು ಏನು ಹೇಳ್ತೀರಾ ಈ ಒಂದು ಗೂಂಡಾಗಿರಿಯ ವರ್ತನೆಗಳಿರ್ಬೋದು, ಈ ಒಂದು ವ್ಯವಸ್ಥೆಗೆ? ಈಗಾಗಲೇ ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಓಕೆ, ಚುನಾವಣೆ ಹತ್ತಿರ ಬರ್ತಾ ಇದೆ. ವಿಧಾನಸಭಾ ಚುನಾವಣೆ ಇನ್ನೇನು ಕೆಲವು ತಿಂಗಳಲ್ಲಿ ಬರಲಿದೆ. ಹಾಗೆಯೇ ಇದರ ಚುನಾವಣಾ ತಾಲೀಮುಗಳನ್ನು ವಿವಿಧ ಪಕ್ಷಗಳು ಆರಂಭಿಸಿವೆ. ಅದು ನಾವು ಕಾಣ್ತಾ ಇದ್ದೇವೆ. ಹಾಗೆಯೇ ಇವತ್ತು ಅದರ ಭಾಗವಾಗಿ ಈ BJP ತಮ್ಮ ಸಂಘ ಪರಿವಾರದ ಇತರ ಸಂಘಟನೆಗಳಿಗೆ, ಕಾರ್ಯಕರ್ತರಿಗೆ ಈ ಚುನಾವಣೆಗೆ ಸಜ್ಜಾಗಲು, ಟೊಂಕ ಕಟ್ಟಲು
ಸನ್ನದ್ಧರಾಗಲಿಕ್ಕೆ ಸೂಚನೆಯನ್ನು ಈಗಾಗಲೇ ಕೊಟ್ಟಿದೆ. ಅದರ ಕಾರ್ಯಕ್ರಮವಾಗಿ ಈ ಆಕ್ಟಿವಿಟಿಗಳೆಲ್ಲ ನಡೀತಾ ಇದೆ. ಇದು ಎಲ್ರಿಗೂ ಇವತ್ತು ಮಂಗಳೂರಿನ ಎಲ್ಲ ಜನರಿಗೂ ಗೊತ್ತಿದೆ. ಇಲ್ಲಿವರೆಗೆ BJP ಕಾರ್ಯಕರ್ತರಿಗೂ ಗೊತ್ತಿದೆ ಇದು ಚುನಾವಣೆಗಾಗಿ ಆಗುವಂಥದ್ದು, ಚುನಾವಣೆ ಹತ್ತಿರ ಬರುವಾಗ ಆಗ್ತದೆ ಅನ್ನುವಂಥದ್ದು. ಆದರೆ ಸರ್, ಬಿಜೆಪಿ ಕಾರ್ಯಕರ್ತರಿಗೆ ಗೊತ್ತಿದೆ, ಓಕೆ, ಆದ್ರೆ ಇಲ್ಲಿ ಹಿಂದೂ ಸಂಘಟನೆಗಳು ಗುರುತಿಸ್ಕೊಳ್ತಾ ಇದೆ ಅಲ್ಲ, ಹಿಂದೂ ಸಂಘಟನೆ ಹಿಂದೂಗಳ ಸಂಘಟನೆ ಅಲ್ಲ. ಹಿಂದೂಗಳ ಹೆಸರು ಹೇಳಿಕೊಂಡು ಕೋಮುವಾದಿ ಮತ್ತು ರಾಜಕೀಯ ಪಕ್ಷಗಳ ಬೆಂಬಲಿಗರು, ಅದು ಅವರು ಹಿಂದೂಗಳ ಅವರ ಯಾರು ಗುತ್ತಿಗೆಯನ್ನ ಕೊಟ್ಟಿಲ್ಲ ಅಥವಾ ಹಿಂದೂಗಳ ಪ್ರತಿನಿಧಿಗಳು ಅವರಂತ ಯಾರು ಒಪ್ಪಿಕೊಂಡಿಲ್ಲ. ಅವರಾಗೆ ಹೆಸರು ಇಟ್ಟುಕೊಂಡದ್ದು ನಾವು ಹಿಂದೂಗಳ ರಕ್ಷಕರು ಅಂತೇಳಿ. ಆದರೆ ಅವರು ಹಿಂದೂಗಳನ್ನ ಭಕ್ಷಣೆ ಮಾಡ್ತಾ ಇದ್ದಾರೆ. ಈ ಬಹುಮುಖ್ಯವಾಗಿ ಸಮಾಜದಲ್ಲಿ ಶಾಂತಿಯನ್ನು ಕದಡುವಂತಹ, ಮನುಷ್ಯರ ನಡುವೆ ದ್ವೇಷಗಳನ್ನು ಹಬ್ಬಿಸುವಂತಹ ಕೆಲಸವನ್ನು ಇವರು ವ್ಯಾಪಕವಾಗಿ ಮಾಡ್ತಾ ಬಂದಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಇದನ್ನ ನಾವು ಖಂಡಿಸಬೇಕಾಗಿದೆ. ಆದರೆ ಪ್ರಶ್ನೆ ಇರುವಂಥದ್ದು ಸರ್ಕಾರ ಕೂಡ ಅವರ ಕೈಯಲ್ಲೇ ಇದೆ. ನಾನು ಆವಾಗಲೇ ಆರಂಭ ಮಾಡ್ತಾ ಇದ್ದೇನೆ, ಚುನಾವಣೆ ಹತ್ತಿರ ಬರ್ತಾ ಇದೆ. ಈ ರೀತಿಯ ಚಟುವಟಿಕೆಗಳನ್ನು ಈಗ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳಿಗೆ, ಕೇವಲ ಈ ಹುಡುಗಿ ವಿಚಾರ ಮಾತ್ರ ಅಲ್ಲ. ಜಾತ್ರೆಗಳಲ್ಲಿ ಯಾರೋ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ದಾಳಿ ಮಾಡಲಿಕ್ಕೆ ಹೋಗುವಂಥದ್ದು, ಅಥವಾ ಇನ್ನು ಬೇರೆ ಬೇರೆ ವಿಚಾರಗಳಲ್ಲೆಲ್ಲ ಗಲಾಟೆಗಳು ಈಗ ಆರಂಭ ಆಗಿದೆ. ಒಂದೆರಡು ಹೆಣಗಳು ಬಿದ್ದಾಗಿದೆ, ಜನ ಆಕ್ರೋಶಗೊಂಡಿದ್ದಾರೆ, ಸ್ವಲ್ಪ ತಂಡ ಆಯಿತು. ಈಗ ಇಬ್ಬರು ಬಲಿಯಾಗಿದ್ದಾರೆ ಕೋಮು ದ್ವೇಷಕ್ಕೆ. ವಿನಾಕಾರಣ, ಯಾವುದೇ ಕಾರಣ ಇಲ್ಲದೆ ವಿನಾಕಾರಣಕ್ಕೆ ಇಬ್ಬರು ಯುವಕರು ಇಲ್ಲಿ ಬಲಿಯಾದಂಥ ಘಟನೆ ಕೂಡ ಕೆಲವೇ ತಿಂಗಳುಗಳ ಹಿಂದೆ ನಡೆದಿದೆ. ಇದೆಲ್ಲ ಚುನಾವಣಾ ತಾಲೀಮ್ ಅಂತ ಎಲ್ರಿಗೂ ಗೊತ್ತಾಗಿದೆ. ಆದ್ದರಿಂದ ಜನ ಎಚ್ಚೆತ್ತುಕೊಳ್ಬೇಕು. ಇವರು ಚುನಾವಣೆ ಸಂದರ್ಭದಲ್ಲಿ ಇದನ್ನೇ ಯಾಕೆ ಮಾಡ್ತಾರೆ? ಅಂದರೆ ಇಷ್ಟು ವರ್ಷದ ಆಳ್ವಿಕೆಯಲ್ಲೂ ಕೂಡ ಅವರು ಜನರ ನೈಜ ಸಮಸ್ಯೆಗಳ ಹತ್ರಗಳನ್ನು ಮುಟ್ಟುವಂಥ ಕೆಲಸವನ್ನು ಇವರು ಮಾಡಲಿಲ್ಲ. ಜನರ ಬದುಕಿನ ಸಮಸ್ಯೆಗಳೇನಿದೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಯಾವುದೇ ಕೆಲಸಗಳು ಅವರಿಂದ ಆಗಿಲ್ಲ. ಅದನ್ನು ಮರೆಮಾಚಲಿಕ್ಕಾಗಿ ಇವತ್ತು ತಳಮಟ್ಟದ ಜನಸಾಮಾನ್ಯರನ್ನ ಬೇರೆನೆ ಗಮನ ಸೆಳೆಯಲಿಕ್ಕಾಗಿ, ಕೋಮು ದ್ವೇಷವನ್ನು ಮತ್ತೆ ಅವರಲ್ಲಿ ತುಂಬಿಸುವುದಕ್ಕಾಗಿ ಈ ಚಟುವಟಿಕೆಗಳನ್ನು ಸಂಘ ಪರಿವಾರ ಮತ್ತೆ ಆರಂಭಿಸಿದೆ. ಇನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಅನ್ನುವಂಥ ಪಕ್ಷ ಒಂದು ನೈತಿಕವಾದಂಥ ಪಕ್ಷವಾಗಿ ಗುರುತಿಸ್ಕೊಳ್ಬೇಕು, ಜೊತೆಗೆ ನೈತಿಕ ಬದುಕನ್ನು ಜನರಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸಬೇಕು, ಜೊತೆಗೆ ಏನೆಲ್ಲ ಸೌಲಭ್ಯಗಳಿದೆ ಅದನ್ನು ಯಾವ ರೀತಿ ಪಡ್ಕೊಳ್ಬೇಕು, ಒಟ್ಟಿನಲ್ಲಿ ನೈತಿಕವಾದಂಥ ಹೆಜ್ಜೆಯನ್ನು ಇಡ್ತೀವಿ ಅಂದ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಒಟ್ಟಿಗೆ ನಮ್ಮ ಜೊತೆಗೆ ನಮ್ಮ ಅಲೆಕ್ಸಾಂಡರ್ ಅವರು ಇದ್ದಾರೆ, ಆ ಪಕ್ಷವನ್ನು ಪ್ರತಿನಿಧಿಸ್ತಾ ಇರುವವರು, ಜೊತೆಗೆ ಜಿಲ್ಲೆಯ ಅಧ್ಯಕ್ಷರಾಗಿರುವವರು. ಏನು ಹೇಳ್ತೀರಾ ಸರ್? ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಾ ತಾವು ನಮ್ಮ ಜಿಲ್ಲೆಯಲ್ಲಿ? ಮೊದಲನೇದಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬಂಧುಗಳೇ, ನಿಜವಾಗಿಯೂ ಹಿಂದೂ ಎಂಬ ಶಬ್ದದ ಅರ್ಥ ತಿಳಿಯದೆ ನಾವು ಎಲ್ಲೆಲ್ಲೋ ಓಡಾಡ್ತಾ ಇದ್ದೇವೆ. ಹಿಂದೂ ಎಂದರೆ ಅದು ಜಾತಿ ಧರ್ಮಗಳಿಗೆ ಸಂಬಂಧಪಟ್ಟ ಶಬ್ದನೇ ಅಲ್ಲ. ಹಿಂದೂ ಎಂಬುದು ನಮ್ಮ ಭಾರತ ದೇಶದ ಸಂಸ್ಕೃತಿ. ಸಿಂಧೂ ನಾಗರಿಕತೆಯಿಂದ ಹುಟ್ಟಿ ಬಂದ ಈ ಸಂಸ್ಕೃತಿಯನ್ನು ನಾವು ಭಾರತೀಯರೆಲ್ಲರೂ ಅಳವಡಿಸಿಕೊಂಡಿದ್ದೇವೆ. ಇದರಲ್ಲಿ, ಈ ಸಂಸ್ಕೃತಿಯಲ್ಲಿ ಜಾತಿ ಧರ್ಮಗಳಿಲ್ಲ. ಎಲ್ಲರೂ ಭಾರತೀಯರು, ಎಲ್ಲರೂ ಹಿಂದೂಗಳೇ. ಆ ಸಂಸ್ಕೃತಿಯ ಆಧಾರದಲ್ಲಿ ಇವತ್ತಿಗೆ ಏನಾಗಿದೆ ಅಂದರೆ, ನಾನು ಕ್ರಿಶ್ಚಿಯನು, ಅವ ಮುಸ್ಲಿಮು, ಇವ ಹಿಂದೂ ಎಂದು ಹೇಳಿ ನಾವು ಭಾರತೀಯ ಸಹೋದರ ಸಹೋದರಿಯರಿಗೆ ಕೆಲವು ಎದುರಿಗೆ ಬಾರದ ಶಕ್ತಿಗಳು, ಅಡಗಿ ಕೂತ ಕೆಲವು ಶಕ್ತಿಗಳು ತಮ್ಮ ಷಡ್ಯಂತ್ರದೊಂದಿಗೆ ರಾಜಕೀಯ ಪ್ರಭಾವದಿಂದ, ರಾಜಕೀಯ ಕುಮ್ಮಕ್ಕಿನಿಂದ ಸಮಾಜದಲ್ಲಿ ಅಶಾಂತಿಯನ್ನು ಹರಡಿಸಲು ಪ್ರಯತ್ನಿಸುತ್ತಿರುವ ಒಂದು ಗೂಂಡಾಗಳ ಪಡೆ ಎಂದು ನಾನು ಸ್ಪಷ್ಟವಾಗಿ ಹೇಳಲು ಇಚ್ಛಿಸುತ್ತೇನೆ. ಬಂಧುಗಳೇ, ನಾವು ಈ ಗೂಂಡಾ ಪ್ರವೃತ್ತಿಯನ್ನು ಬೆಳೆಸಲು ಏನು ಕಾರಣ? ನಮ್ಮಲ್ಲಿರುವ ಬಿಸಿ ರಕ್ತ, ಯೌವನವನ್ನು ನಾವು ದೇಶದ ಅಭಿವೃದ್ಧಿ ಕಡೆಗೆ ಗಮನ ಹರಿಸುವತ್ತ ಉಪಯೋಗಿಸಬೇಕೇ ಹೊರತು ಈ ತರಹದ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತಹ, ಸಹೋದರ ಬಾಂಧತ್ವವನ್ನು ಮುರಿದು ನಾವು ವಿರೋಧಿಗಳಾಗಿ, ಕ್ರೂರರಾಗಿ, ಈ ಸಮಾಜಕ್ಕೆ ಕಂಟಕರಾಗಿ ಬಾಳುವ ಈ ಪ್ರವೃತ್ತಿ ಎಲ್ಲಿಂದ ಹುಟ್ಟಿತು ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕಾಗಿದೆ. ಮೊದಲಾಗಿ ನಾವು ಭಾರತೀಯರು, ಶಾಂತಿ ಪ್ರಿಯರು. ನಾವು ಮುಂದೆ ದೊಡ್ಡ ದೇಶವನ್ನು
ಈ ಭೂಲೋಕದಲ್ಲಿ ಸಮಾಜದಲ್ಲಿ ನಮ್ಮ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದವರು, ಇಡೀ ಲೋಕಕ್ಕೆ ನಾವು ದಾರಿ ತೋರಿಸುವವರು. ಅಂಥವರು ನಾವು ನಮ್ಮಲ್ಲಿಯೇ ಜಗಳಾಡಿಕೊಂಡ್ರೆ, ನಮ್ಮಲ್ಲಿ ಅವರೇ ವೈಮನಸ್ಸನ್ನು ಹುಟ್ಟಿಸಿಕೊಂಡ್ರೆ ಏನು ಪ್ರಯೋಜನ? ಓಕೆ, ನಿಮ್ಮ ಹತ್ರ ಒಂದು ಪ್ರಶ್ನೆ. ತಾವು ಹೇಳಿದ್ರಿ ಇದು ಸಮಸ್ತರು ಭಾರತದಲ್ಲಿ ಇರೋರೆಲ್ಲರೂ ಕೂಡ ಹಿಂದೂಗಳು, ಇದರ ನಡುವೆ ಹಿಂದೂ ಮುಸಲ್ಮಾನ ಅಥವಾ ಕ್ರಿಶ್ಚಿಯನ್ ಆಗ್ಲಿ ಜೈನ ಆಗ್ಲಿ ಇದರಲ್ಲಿ ಭೇದ ಇಲ್ಲ ಅಂತ ಒಪ್ಪಿಕೊಳ್ಳುತ್ತಾ ಸಮಾಜ ಇದನ್ನ ತಮ್ಮ ಮಾತನ್ನ ಅಂತ? ಖಂಡಿತವಾಗಿ ಒಪ್ಪಿಕೊಳ್ಬೇಕು. ಓಕೆ, ಯಾವಾಗ ನೀವು ಅದನ್ನು ಒಪ್ಪಿಕೊಳ್ಳುತ್ತೀರಿ ಆಗ ನೀವು ಸಾಮರಸ್ಯದ ಬದುಕಲು ಶಾಂತಿ ನೆಮ್ಮದಿಯ ಹಾಗಾದ್ರೆ ತಮ್ಮ ಪ್ರಕಾರ ಭಾರತದಲ್ಲಿ ಇರುವಂತ ಎಲ್ಲಾ ಜಾತಿ ಧರ್ಮಗಳು ಕೂಡ ಎಲ್ಲವೂ ಕೂಡ ಹಿಂದೂಗಳೇ? ಎಲ್ಲರೂ ಹಿಂದೂ ಸಂಸ್ಕೃತಿಯವರು, ಎಲ್ಲ ಹಿಂದೂಗಳು. ಓಕೆ, ಹಿಂದೂ ಅನ್ನುವಂಥ ಧರ್ಮ ಅಲ್ಲ, ಅದೊಂದು ಭಾರತದ ಜಾತಿ ಧರ್ಮ ಅಲ್ಲ. ಓಕೆ, ರೈಟ್. ನಮ್ಮ ಜೊತೆಗೆ ಯುವ ಮುಖಂಡರು NSAUನ ಜಿಲ್ಲಾ ಮುಖಂಡರು ಆದ ಬಾತೀಶ್ ಅಳಕಿಮಜಲು ಇದ್ದಾರೆ. ಏನು ಹೇಳ್ತೀರಾ ಸರ್, ಈ ರೀತಿಯ ವರ್ತನೆಗಳು ಆಗ್ತಾ ಇದೆ, ಜೊತೆಗೆ ಒಂದು ರೀತಿಯ ಪ್ರಶ್ನೆ ಮಾಡುವಾಗ ಇತ್ತೀಚಿನ ದಿನಗಳಲ್ಲಿ ಸುಮಾರು ಲವ್ ಜಿಹಾದ್ ಇರ್ಬೋದು, ಬೇರೆ ಬೇರೆ ಘಟನೆಗಳನ್ನು ಪ್ರಶ್ನೆ ಮಾಡುವ ರೀತಿಗಳಿರ್ಬೋದು, ಎಲ್ಲವೂ ಕೂಡ ಕಾಣ್ತಾ ಇದೆ. ಸೊ ಏನು ಹೇಳ್ತೀರಿ ಈ ವಿಚಾರದಲ್ಲಿ? ಈ ಒಂದು ಘಟನೆಯಿಂದ ಒಂದು ವಿಚಾರ ಸ್ಪಷ್ಟವಾಗಿದೆ. ಯಾಕಂದರೆ ಈಗ BJPಯು ತಮ್ಮ ಚುನಾವಣಾ ಪ್ರಚಾರ ಸ್ಟಾರ್ಟ್ ಮಾಡಿದೆ. ಮಂಗಳೂರಿನಲ್ಲೇ ಅವರ ಒಂದು ಪ್ರಚಾರವನ್ನು ಸ್ಟಾರ್ಟ್ ಮಾಡಿದೆ. ಹೇಗೆಂದರೆ ಅವರ ರಾಜಕೀಯ ಪ್ರಚಾರಗಳು ಇದೇ ರೀತಿ ಇರ್ತದೆ. ಒಂದು ರೀತಿಯಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ವಿಷ ಬೀಜವನ್ನು ಬಿತ್ತುವಂತಾಗಿರ್ಬೋದು, ಅಥವಾ ಮಸೀದಿ ಮಂದಿರ ಇಂಥ ವಿಚಾರಗಳಾಗಿರ್ಬೋದು, ಆಜಾನ್ ಆಗಿರ್ಬೋದು, ಇಂಥ ವಿಚಾರಗಳನ್ನೇ ಕೆದಕಿಕೊಂಡು ಜನರಲ್ಲಿ ಅಭಿವೃದ್ಧಿಯನ್ನು ಮರೆಮಾಚ್ತಾ ಇದ್ದಾರೆ. ಯಾರು ಅಭಿವೃದ್ಧಿ ಕಡೆಗೆ ಕೇಳ್ತಾರೋ ಅಥವಾ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾರೋ ಅವರ ಬಾಯಿ ಮುಚ್ಚಿಸುವಂಥ ಕೆಲಸ ಆಗ್ತಾ ಇದೆ. ಇಲ್ಲಿನ ಜನರು ಹೇಗಾಗಿದ್ದಾರೆ ಅಂದರೆ, ಈಗ ಅಭಿವೃದ್ಧಿ ಬೇಡ, ನಮಗೆ ಹಿಂದುತ್ವ ಬೇಕು ಎಂಬಂತಹ ವಿಚಾರದಲ್ಲಿ ಇಲ್ಲಿನ ಜನರನ್ನು ಅಷ್ಟು ಕೂಡ ಮೂರ್ಖರನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಚಾರ ಮತ್ತೊಂದು ವಿಚಾರ ನಾವು ಮಾತಾಡಲೇಬೇಕಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ವಿದ್ಯಾವಂತವರಿದ್ದಾರೆ, ಎಷ್ಟೋ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಅಥವಾ ಬೇರೆ ಹಲವಾರು ರೀತಿಯಲ್ಲಿ ಕಲ್ತವರಿದ್ದಾರೆ. ಆದರೆ ಇಲ್ಲಿ ನಮ್ಮ ಊರಲ್ಲಿರುವಂತಹ ಕಂಪನೀಸ್ಗಳಲ್ಲೇ ನಮಗೆ ಕೆಲಸ ಸಿಗ್ತಾ ಇಲ್ಲ, ಅವರಿಗೆ ಬೇಕಾದಂತಹ ದೊಡ್ಡ ಮಟ್ಟದ ಹುದ್ದೆಗಳು ಸಿಗ್ತಾ ಇಲ್ಲ. ಆದರೆ ಇಲ್ಲಿನ ಯುವಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ತಮ್ಮ ಕೈಗೆ ತಲವಾರು ಖಡ್ಗ ಇಂಥದನ್ನು ಕೊಟ್ಟು ನೀವು ಹಿಂದೂ ಮುಸಲ್ಮಾನರ ನಡುವೆ ಕಂದಕವನ್ನು ಮಾಡಿ, ಅಥವಾ ನೀವು ಹಿಂದೂ ಮುಸಲ್ಮಾನರನ್ನು ದೂರ ಮಾಡಿ ಆ ಮೂಲಕ ನಾವು ಅಧಿಕಾರಕ್ಕೆ ಬರ್ತೇವೆ ಎಂಬಂತಹ BJPಯ ಒಂದು ನಿಲುವಿದೆಯಲ್ಲ, ಆ ಒಂದು ನಿಲುವಿನಲ್ಲಿ ಇಲ್ಲಿನ ಯುವಕರು ಸಕ್ತರಾಗ್ತಾ ಇದ್ದಾರೆ ಎಂಬಂತಹ ವಿಚಾರವನ್ನು ಹೇಳಿಕೆ ಬಯಸ್ತೇನೆ. ಓಕೆ, BJP ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದೆ ಅಂತ ನಾನು ಬಾತೀಶ್ ಅವ್ರ ಹತ್ರ ಕೇಳಬೇಕು. ಕೇವಲ ಹಿಂದೂ ಸಂಘಟನೆಗಳು ಮಾತ್ರ ಈ ರೀತಿ ಅನೈತಿಕ ಪೊಲೀಸ್ಗಿರಿಯನ್ನು ತೋರಿಸುವಂಥದ್ದು, ಅಥವಾ ಮುಸ್ಲಿಂ ಸಂಘಟನೆಗಳಲ್ಲೂ ಈ ರೀತಿ ಆಗೋದಿಲ್ವಾ ಅಂತ ಕೇಳುವುದು ನಾನು. ಅಲ್ಲ, ನಾನು ಹೇಳುವಂಥದ್ದು ಇಲ್ಲಿ ಹಿಂದೂ ಸಂಘಟನೆಗಳು ಮಾತ್ರ ಗುರಿ ಮಾಡಿಸುವಂತ ಹೇಳುವಂಥದ್ದಲ್ಲ. ಇಲ್ಲಿ ಹೆಚ್ಚಿನ ಅನೈತಿಕ ಗೂಂಡಾಗಿರಿಯನ್ನು ನಡೆಸುವಂಥದ್ದು ಹಿಂದೂ ಅಂತ ಹೇಳಿ ನಾನು ಬಯಸುವುದಿಲ್ಲ, ಕೆಲವೊಂದು ಸಂಘಟನೆಗಳಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಹಿಂದೂ ಸಮಾಜದಲ್ಲಿ ಹಿಂದೂ ಸಹೋದರರೆಲ್ಲರೂ ಚೆನ್ನಾಗಿದ್ದಾರೆ, ಹಿಂದೂ ಮುಸಲ್ಮಾನರು ಸೌಹಾರ್ದತೆಯನ್ನು ಬಯಸುವವರಾಗಿದ್ದಾರೆ. ಅವರೆಲ್ಲ ಕಡೆ ಈಗಲೂ ಕೂಡ ಹಲವಾರು ದೇವಸ್ಥಾನಗಳು ನೀವು ನೋಡಿರ್ಬೋದು, ಜಾತ್ರೆಗೆ ಅನುಮತಿ ಕೊಡದಿದ್ದರೂ ಕೂಡ ಅಲ್ಲಿನ ಹಿಂದೂಗಳು ಹೇಳ್ತಾ ಇದ್ದಾರೆ ನೀವು ಅನುಮತಿ ಕೊಡಬೇಕು ಅಂತ. ನಾವೀಗ ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಇನ್ನಿತರ ಎಲ್ಲ ವಿಚಾರಗಳನ್ನ ನೋಡ್ತಾ ಇದ್ದೇವೆ, ಎಲ್ಲ ಪ್ಲಾಟ್ಫಾರ್ಮ್ ನೋಡ್ತಾ ಇದ್ದೇವೆ. ಅಲ್ಲಿ ಎಲ್ಲರೂ ಕೂಡ ಹೇಳುವಂಥದ್ದು ಹಿಂದೂ ಮುಸಲ್ಮಾನರು ಸೌಹಾರ್ದತೆಯಿಂದ ಇರಬೇಕಂತ. ಕೆಲವೊಂದು 10-5% ಅಂತ ಜನರು ಮಾತ್ರ ಅವರ ರಾಜಕೀಯ ದಾಳಕ್ಕಾಗಿ ಮಾತ್ರ ಈ ಒಂದು ಹಿಂದೂ ಮುಸಲ್ಮಾನ್ ಎಂಬಂತಹ ಒಂದು ದಾಳವನ್ನು ಉಪಯೋಗಿಸ್ತಾ ಇದ್ದಾರೆ ಎಂಬಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ದಯಾನಂದ್ ಅವರೇ, ಈ ಬೆರಳ ಅಂದರೆ BJP ಬಿಟ್ಟು ಇತರ ಪಕ್ಷಗಳಿರುವಂಥದ್ದು, ಸೊ ಹಿಂದೂ ಸಂಘಟನೆಗಳಾಗಲಿ ಅಥವಾ ಹಿಂದೂಗಳನ್ನು ಒಗ್ಗೂಡಿಸುವಲ್ಲಿ ಅಥವಾ ತಾವು ಹೇಳ್ತೀರಿ ಭಾರತೀಯತೆ ಎಲ್ಲವೂ ಇದೆ, ಆ ರೀತಿ ಅರಿವನ್ನು ಮೂಡಿಸುವುದರಲ್ಲಿ ಸೋತು ಹೋದುವ ಅಂತ? ಈ ಕೋಮುದ್ವೇಷವನ್ನು ತಡೆಗಟ್ಟುವಲ್ಲಿ ಪ್ರತಿಪಕ್ಷಗಳು ವಿಫಲ ಆಗಿದ್ದಾವೆ, ಹೌದು. ಓಕೆ, ಯಾಕೆಂದರೆ ಪ್ರತಿಪಕ್ಷಗಳು ಹಲವಾರು ಇದೆ. BJPಯನ್ನು ಹೊರತುಪಡಿಸಿದರೆ ಹಲವಾರು ಪಕ್ಷಗಳಿವೆ, ಆದರೆ ಅವರು ಯಾವತ್ತೂ ಕೋಮುವಾದಿ ಸಿದ್ಧಾಂತವನ್ನು ಪ್ರತಿಪಾದಿಸಿಲ್ಲ. ಓಕೆ, ಅವರು ಜಾತ್ಯತೀತತೆಯನ್ನು, ಜನರ ಬದುಕಿನ ಬಗ್ಗೆ ಚಿಂತನೆ ಮಾಡ್ತಾರೆ ವಿನಃ ಈ ರೀತಿಯಾಗಿ ವಿಭಜನೆ ಮಾಡಿಕೊಂಡು ಆಡಳಿತಕ್ಕಾಗಿ ಒಂದು ಅಡ್ಡದಾರಿಯನ್ನು ಹಿಡಿದವರಲ್ಲ. ಆದರೆ ಜಾತ್ಯತೀತತೆಯನ್ನು ಗಟ್ಟಿಗೊಳಿಸುವಲ್ಲಿ, ಕೋಮುವಾದವನ್ನು ಹಿಮ್ಮೆಟ್ಟಿಸುವಲ್ಲಿ, ಜನರಿಗೆ ಸತ್ಯವನ್ನು ಹೇಳುವಲ್ಲಿ, ಮುಖ್ಯವಾಗಿ ಮನುಷ್ಯರು ನಾವೆಲ್ಲ ಒಂದೇ ಅನ್ನುವಂಥದ್ದನ್ನು ಮನಮುಟ್ಟುವ ರೀತಿಯಲ್ಲಿ ಇವತ್ತಿನ ಯುವ ಪೀಳಿಗೆಗೆ ತಲುಪಿಸುವಲ್ಲಿ ಪ್ರತಿಪಕ್ಷಗಳು ಅಥವಾ ಅದರ ಸಾಮೂಹಿಕ ಸಂಘಟನೆಗಳು ಸಂಪೂರ್ಣ ವಿಫಲ ಆಗಿದೆ ಅನ್ನುವಂಥದ್ದನ್ನು ನಾನು ಒಪ್ಪಿಕೊಳ್ತೇನೆ. ಓಕೆ, ಒಂದು ವಿಚಾರ ಬರುತ್ತೆ, ಯಾಕೆ ಇವತ್ತು ಬಜರಂಗ ದಳ ಆಗಲಿ, ವಿಶ್ವ ಹಿಂದೂ ಪರಿಷತ್ ಆಗಲಿ ಅಥವಾ BJP ಮುಖಂಡರು ನಮ್ಮ ಡಿಬೇಟ್ನಲ್ಲಿ ಇಲ್ಲ ಅನ್ನುವಂಥ ಪ್ರಶ್ನೆ ವೀಕ್ಷಕರಲ್ಲಿ ಬರಬಹುದು. ಕ್ಲಿಯರ್ ಮಾಡಬೇಕು ನಾನು ಮೊದಲನೇದಾಗಿ. ಯಾಕಂತ ಹೇಳಿದ್ರೆ ಈ ವಿಚಾರ ಯಾವತ್ತು ನಮ್ಮ ಮುಂದೆ ಬರುತ್ತೋ ಆವಾಗಲೇ ನಾವು
ಬಜರಂಗ ದಳದ ಪ್ರಮುಖ ಮುಖಂಡರು ಯಾರಿದ್ದಾರೆ, ಮುನ್ನೆಲೆಯಲ್ಲಿ ಯಾರು ಗುರುತಿಸ್ಕೊಂಡಿದ್ದಾರೆ ಅವರನ್ನ ಸಂಪರ್ಕ ಮಾಡಿದ್ದೀವಿ. ಶರಣ್ ಪಂಪೋಲಿ ಇರ್ಬೋದು ಅಥವಾ ಪ್ರದೀಪ್ ಸರಿಪಳ್ಳ ಎಲ್ಲರನ್ನು ಕೂಡ ಸಂಪರ್ಕ ಮಾಡಿದ್ದೀವಿ. BJP ಕಚೇರಿಗೂ ಕೂಡ ಕರೆ ಮಾಡಿ ಮಾತಾಡಿದ್ದೀವಿ. ಆದರೆ ಯಾರೊಬ್ಬರು ಕೂಡ ಇದರ ಬಗ್ಗೆ ಮುತುವರ್ಜಿ ಬಂದು ಭಾಗವಹಿಸುವಂಥ ಉತ್ಸಾಹವನ್ನು ತೋರಿಸ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ಅವರು ಇಲ್ಲ ಅನ್ನೋದಕ್ಕೆ ನೇರ ಹೊಣೆ ಅಥವಾ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾದವರು ಅವರೇ. ಅದನ್ನು ನೇರವಾಗಿ ನಾವು ಹೇಳ್ಕೊಂಡು ಬಿಡ್ತೀವಿ. ಯಾಕಂತ ಹೇಳಿದ್ರೆ ಪ್ರಯತ್ನ ಮಾಡದೆ ಅವರನ್ನು ಕರೆಯದೆ ಡಿಬೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಬರಬಾರ್ದು. ಯಾಕಂತ ಹೇಳಿದ್ರೆ ಇದು ನೇರವಾಗಿ ನಾವು ಹೇಳ್ತಾ ಇರುವಂಥದ್ದು BJPಗರಾಗಲಿ ಅಥವಾ ವಿಶ್ವ ಹಿಂದೂ ಪರಿಷತ್ ಆಗಲಿ ಅಥವಾ ಬಜರಂಗ ದಳದ ಮುಖಂಡರನ್ನ ಸಂಪರ್ಕ ಮಾಡಿದ್ದೀವಿ, ಆದರೆ ಅವರು ಬಂದಿಲ್ಲ. ಇದರ ನೇರ ಜವಾಬ್ದಾರಿ ಅವ್ರ ಮೇಲಿರ್ತದೆ. ಏನೇ ಇರಲಿ ಕರೆ ಮಾಡಿ ಕೂಡ ತಾವು ಮಾತಾಡ್ಬೋದು. ಈ ನಡುವೆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ ನಾವು. ಇನ್ನು ನಾನು ಅಲೆಕ್ಸಾಂಡರ್ ಅವರಲ್ಲಿ ಕೇಳಬೇಕು, ಇದು ಚುನಾವಣೆ ಹೊಸ್ತಿಲಲ್ಲಿ ಇದೆ ಅನ್ನೋದಕ್ಕಿಂತ ನಾನು ಇನ್ನು ಹಿಂದುಗಡೆ ಬರೋದಾದರೆ ಹಿಂದೂ ಅನ್ನುವಂಥ ವಿಚಾರ ಅಥವಾ ಹಿಂದೂ ಧರ್ಮ ಇರ್ಬೋದು ಅಥವಾ ಬೇರೆ ಧರ್ಮದ ವಿಚಾರ ಇರ್ಬೋದು, BJP ಅನ್ನುವಂಥ ಪಕ್ಷ ಅದರಿಂದ ಎಷ್ಟು ಲಾಭ ಮಾಡಿಕೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಇಲ್ಲಿ ಜನರಿಗೆ ಅರಿವು ಮೂಡಿಸುವಲ್ಲಿ ಅಥವಾ ಜನರಿಗೆ ಇದರ ಬಗ್ಗೆ ಈ ತಮ್ಮ ಒಂದು ಸಿದ್ಧಾಂತ ಕಡೆ ಇರ್ಬೋದು ನಾನು ಕೇಳುವಂಥದ್ದು, ಅರಿವು ಮೂಡಿಸುವಲ್ಲಿ ನಿಮಗೆ ಸಾಧ್ಯ ಆಗ್ತಾ ಇರಲ್ವಾ ಅಥವಾ ಒಪ್ಕೊಳ್ತಾ ಇಲ್ವಾ, ಜನನೇ ಒಪ್ಕೊಳ್ತಾ ಇಲ್ವಾ ತಮ್ಮನ್ನೆಲ್ಲ ಅಂತ? ಮೊದಲನೇದಾಗಿ ಈ ಕೋಮು ಗಲಭೆಗಳನ್ನು ಹುಟ್ಟಿಸುವಲ್ಲಿ ನಾನು ಖಂಡಿತವಾಗಿಯೂ BJP ಒಬ್ಬರನ್ನೇ ಬೊಟ್ಟು ಮಾಡಿ ತೋರಿಸುವುದಿಲ್ಲ. ಕಾರಣ ಈ ಸಮಸ್ಯೆಗಳು ಹುಟ್ಟಿಕೊಂಡದ್ದೇ ಕಾಂಗ್ರೆಸ್ನಿಂದ. ಆದರೆ ಹೇಗೆ ಸರ್, ಹೇಗೆ ಹೇಳ್ತೀರಾ? ಮೊದಲನೇದಾಗಿ ನನಗೆ ನನ್ನ ಅನುಭವದ ಪ್ರಕಾರ ಅವರು ಪ್ರತಿಯೊಂದು ವಾರ್ಡ್ಗಳಲ್ಲಾಗಲಿ ಜಿಲ್ಲೆಗಳಲ್ಲಾಗಲಿ, ಸ್ಪೆಷಲ್ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾದ ಒಂದು ವಾದ ಇತ್ತು. ಅಲ್ಲಿ ಆಗಲೇ ಒಂದು ವಾದ ಇತ್ತು. ಆದರೆ ಈ ವಾದವನ್ನು ಪೂರಕವಾಗಿ ಎನ್ಕ್ಯಾಶ್ ಮಾಡಿದವರು BJP ಅವರು. ಅದು ನಮ್ಮ ದಳದಲ್ಲಿ ಕೂಡ ಇತ್ತು. ಈ ಜಾತ್ಯತೀತ ಎಂಬ ಸೋಗಲಾಡಿತನ ಎಲ್ಲ ಪಕ್ಷಗಳಲ್ಲಿ ಇತ್ತು. ಆದರೆ ಜನರು ಅದನ್ನು ಗುರುತಿಸಲಿಕ್ಕೆ ಹೋಗಲಿಲ್ಲ. ನಿಜವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡುವವರು, ಸಮಾಜದ ಸೇವೆ ಮಾಡುತ್ತೇವೆ ಎಂದು ತೊಡಗಿಸಿಕೊಂಡವರಿಗೆ ಎಲ್ಲ ಇದರ ಅರ್ಥ ಗೊತ್ತಿತ್ತು. ಆದರೆ ಇದನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟವರು BJP ಅವರು. ಅದರಲ್ಲಿ ಕೂಡ ಅವರು ಬಹಳವಾಗಿ ಫಲ ಹೊಂದಿದ್ದಾರೆ. ಬಾತೀಶ್ ಅವರೇ, ಈ ಪ್ರಶ್ನೆ ನಿಮ್ಗೆ ಬರುತ್ತೆ. ಹೇಳಿದ್ರು ಈ ರೀತಿಯ ಒಂದು ವಾದ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆದದ್ದು ಅಂತ. ಸೊ ಒಪ್ಕೊಳ್ತೀರಾ ತಾವು? ನನಗೆ ಅರ್ಥ ಆಗ್ಲಿಲ್ಲ ಯಾವ ವಾದ ಅಂತ ಗೊತ್ತಾಗ್ಲಿಲ್ಲ. ನಾವು ಎಲ್ಲಾ ಕಡೆ ಹೇಳ್ತಾ ಬರುವಂತದ್ದು ಜಾತ್ಯತೀತತೆ ಅಂತ. ಇದು ಯಾವ ವಾದ ಹೇಳ್ಬಿಡಿ, ಏನು ವಾದ ಇತ್ತು ಅಂತ. ಜಾತ್ಯತೀತ ಎಂಬುದು ಒಂದು ಶಬ್ದ ಮಾತ್ರ. ಅದರ ತಿರುಳನ್ನು ಯಾರು ಅರಿಲಿಕ್ಕೆ ಪ್ರಯತ್ನಿಸಲಿಲ್ಲ. ಅಲ್ಲ ಸರ್, ಕಾಂಗ್ರೆಸ್ ಎಲ್ಲಿಂದ ಸಮಸ್ಯೆ ಮಾಡ್ಕೊಳುತ್ತೆ ಅಂದ್ರೆ ತಾವು ಹೇಳಿದ್ರಿ ಇದನ್ನ ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ಅಂತ ಅನ್ನುವಂತ ಮಾತನ್ನ ಅಂತ ಹೇಳ್ಬಿಡಿ ಸರ್. ಯಾಕೆಂದ್ರೆ ಅವರಿಗೆ ಆವಾಗಲೇ ಪ್ರಾಮಾಣಿಕರು ಬೇಕಾಗಿರ್ಲಿಲ್ಲ. ಕೇಂದ್ರ ಸರ್ಕಾರದಿಂದಲೂ ಕೂಡ ಅವರಿಗೆ ಪ್ರಾಮಾಣಿಕರು ಬೇಕಾಗಿರ್ಲಿಲ್ಲ. ಒಂದು ವೇಳೆ ನಾವು ಈ ಮಟ್ಟಕ್ಕೆ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸಿಕೊಂಡಿರುವುದಾದ್ರೆ ಶೇಷನ್ ಅವರನ್ನು ನಾವು ಈ ದಿವಸ ನೆನಪಿಸಿಕೊಳ್ಬೇಕು. ಅವರು ರಾಷ್ಟ್ರಪತಿ ಹುದ್ದೆಗೆ ಜಾತ್ಯತೀತೆಗೂ ಇಲ್ಲ, ತಮ್ಮ ಒಂದು ವಾದ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಇದೆ ಅದಕ್ಕೆ ಕ್ಲಿಯರ್ ಮಾಡಬೇಕು. ತಾವು ಹೇಳಿದ್ರಿ ಈ ವಾದ ಅನ್ನುವಂಥ ತಾವೇನು ಹೇಳಿದ್ರಿ, ಜಾತ್ಯತೀತವಾದ ಇರ್ಬೋದು, ಇಂಥ ಪ್ರತ್ಯೇಕದ ವಾದವನ್ನ ಈ ಪಕ್ಷದೊಳಗೆ ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ಅನ್ನುವಂಥ ವಾದ ಬಳಸ್ಕೊಂಡದ್ದು BJP ಅಂದ್ರಿ. ಖಂಡಿತ. ಆದ್ರೆ ಅದು ಪ್ರಾರಂಭ ಮಾಡಿದ್ದು ಹೇಗಿತ್ತು ಹೇಳಿ, ತಾವು ಅದನ್ನ ಕ್ಲಿಯರ್. ನಾವು ಸ್ಪೆಷಲ್ ಆಗಿ ಕರ್ನಾಟಕವನ್ನು ಹಿಡಿಯುವ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ರು. ಅವರು ಎಲ್ಲ ಜಾತಿಗಳ ಸಮೀಕ್ಷೆ ನಡೆಸಿದರು. ಕಾರಣ ಏನು? ಒಂದು ವೇಳೆ ನಿಮ್ಮಲ್ಲಿ ಜಾತ್ಯತೀತ ಎಂಬ ಶಬ್ದಕ್ಕೆ ಅರ್ಥ ಇದ್ದಿದ್ರೆ, ಸಮಾಜದಲ್ಲಿ ಎಲ್ಲರೂ ಭಾರತೀಯರಾಗಿ ಬದುಕಬೇಕು ಎಂಬ ಉದ್ದೇಶ ನಿಮ್ಮಲ್ಲಿ ಇದ್ದಿದ್ರೆ, ನೀವು ಯಾಕೆ ಜಾತಿಗಳ ಲೆಕ್ಕಾಚಾರಕ್ಕೆ ಹೋದ್ರಿ? ಯಾರ ದುಡ್ಡಿನಿಂದ ಅದನ್ನು ಲೆಕ್ಕಾಚಾರ ಮಾಡಿದ್ರಿ? ತೆರಿಗೆ ಹಣವನ್ನು ನೀವು ಮೋಸಗೊಳಿಸಿ ಸಾಮಾನ್ಯರಿಗೆ ಒಳ್ಳೆತನವನ್ನು ತೋರಿಸುವುದಕ್ಕಿಂತ, ಜನಸಾಮಾನ್ಯ ಅಭಿವೃದ್ಧಿಗಾಗಿ ನೀವು ಪೂರಕವಾಗಿ ಯೋಜನೆಗಳನ್ನು ರೂಪಿಸುವುದಕ್ಕಿಂತ ನೀವು ಅದೇ ಜನಸಾಮಾನ್ಯರ ತೆರಿಗೆ ಹಣವನ್ನು ಜಾತಿಗಳ ಲೆಕ್ಕಾಚಾರಕ್ಕೆ ತೊಡಗಿಸಿಕೊಂಡಿರಿ. ಜಾತಿ ಲೆಕ್ಕಾಚಾರಕ್ಕೂ ಅವರ ಅಭಿವೃದ್ಧಿಗೂ ಯಾವ ಸಂಬಂಧ ನನಗೆ ಅರ್ಥ ಆಗ್ತಾ ಇಲ್ಲ. ಜಾತಿ ಲೆಕ್ಕಾಚಾರ ಅಂದ್ರೆ ಅದು ಎಲ್ಲ ಗವರ್ಮೆಂಟ್ ಎಲ್ಲ ಸರ್ಕಾರ ಮಾಡ್ತಾ ಇದೆ. ಅವರ ಒಂದು ಲೆಕ್ಕಾಚಾರ ಬೇಕಾಗ್ತದೆ.
ನಮ್ಮ ಈ ಅಲ್ಲ, ರಾಣಿ ಅವ್ರು ಯಾಕೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ನಮ್ಗೆ ಗೊತ್ತಾಗಬೇಕಲ್ಲ, ಅಂಕಿಅಂಶ ಗೊತ್ತಾಗಬೇಕಲ್ಲ. ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪಾಪ್ಯುಲೇಷನ್ ನೋಡ್ತಾ ಇದ್ದಾರಲ್ಲ, ವರ್ಷಕ್ಕೆ ನಮ್ಮ ಎಷ್ಟು ಜಾತಿ ಇದೆ, ಎಷ್ಟು ಧರ್ಮದ್ದೇ ನೋಡ್ತಾ ಇದ್ದಾರೆ. ಮುಸಲ್ಮಾನರು ಎಷ್ಟಿದ್ದಾರೆ, ಕ್ರೈಸ್ತರು ಎಷ್ಟಿದ್ದಾರೆ, ಹಿಂದೂಗಳು ಎಷ್ಟಿದ್ದಾರೆ ಅಂತ. ಆದ್ರೆ ಅದೇ ರೀತಿಯಲ್ಲಿ ಇವರು ಜಾತಿಯನ್ನು ಕೂಡ ನೋಡಿರ್ಬೋದು. ಇದೇ ಜಾತಿಯ ಆಧಾರದಲ್ಲಿ ಅವರು ನಾವು ಜಾತಿ ಆಧಾರದಲ್ಲಿ ಚುನಾವಣೆ ಸಮಸ್ಯೆ ಬಂದಾಗ ಅದನ್ನು ಉಪಯೋಗಿಸುವ ನೆಪದಿಂದ. ರೈಟ್ ದಯಾನಂದ್ ಶೆಟ್ಟಿ ಅವರೇ, ಈ ಅವರು ಒಂದು ವಾದವನ್ನು ಹೇಳಿದರು. ಅಂದರೆ ಈ ರೀತಿಯ ವಿಭಾಗ ಮಾಡುವಂಥದ್ದು ಅಥವಾ ಒಂದು ವರ್ಗವನ್ನು ಜಾಸ್ತಿ ಓಲೈಸಿಕೊಳ್ಳುವಂಥದ್ದು ಅದನ್ನು ಹೇಳಕ್ಕೆ ಬಂದರು ತಾವು, ಗೊತ್ತಾಯ್ತು ನನಗೆ. ಸೊ ಒಟ್ಟಿನಲ್ಲಿ ಈ ಓಲೈಕೆ ರಾಜಕಾರಣ ಅಂತ ಹೇಳ್ಬೋದು. ಆ ವಾದಕ್ಕೆ ತಾವು ಹೇಳಿದಕ್ಕೆ ಓಲೈಕೆ ರಾಜಕಾರಣ ಅಂತ ಹೇಳ್ಬೋದಲ್ಲ? ಖಂಡಿತ. ಓಕೆ, ಯಾವ ರೀತಿಯ ಓಲೈಕೆ ಅಂತ ಹೇಳ್ಬೇಕು, ಅದು ನಮ್ಗೆ ನೀವು ಸ್ಪಷ್ಟ ಮಾಡಬೇಕು. ಯಾವ ರೀತಿಯ ಓಲೈಕೆ, ಯಾರನ್ನು ಓಲೈಕೆ ಮಾಡಿದ್ರು, ಯಾವ ಜಾತಿಯನ್ನು ಓಲೈಕೆ ಮಾಡಿದ್ರು ನೋಡಿ. ಎಲ್ಲಾ ಜಾತಿಯನ್ನು ಓಲೈಕೆ ಮಾಡಿದ್ದಾರೆ. ಅದೇ ಅಲ್ಲ ಬೇಕಾದ್ದು. ಎಲ್ಲಾ ಜಾತಿಗಳನ್ನು ಓಲೈಕೆ ಮಾಡಿದ್ದಾರೆ. ಓಲೈಕೆ ಮಾಡಿದರೆ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿದ್ರೆ ಮಾತಾಡಬಹುದು. ಆದರೆ ಓಲೈಕೆ ಯಾವ ರೀತಿಯಲ್ಲಿ ಹೋಯ್ತಂದ್ರೆ, ಅಲ್ಲ ಸರ್, ಯಾವುದೋ ಒಂದು ವರ್ಗಕ್ಕೆ ಓಲೈಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ತಾವು ಹೇಳಿದ್ರಿ. ಇವಾಗ ಹೇಳ್ತೀರಾ ಎಲ್ಲರನ್ನ ಓಲೈಕೆ? ಯಾಕಂದ್ರೆ ನಾನು ದಯವಿಟ್ಟು ಕೇಳಿಸ್ಕೊಳ್ಳಿ, ಇದು ಸತ್ಯ. ಓಕೆ, ಕ್ರಿಶ್ಚಿಯನ್ ಅವ್ರು ನಮ್ಗೆ ಬೇರೆ ಇಲ್ಲ, ನಾವು ಕಾಂಗ್ರೆಸ್ನವರಿಗೆ ಓಟ್ ಕೊಡಬೇಕು. ಮುಸ್ಲಿಂ ಅವರ ಯಾರು ಇನ್ನೊಂದು ನಾವು ಕೂಡ ಅದೇ ರೀತಿಯಲ್ಲಿ ಮಾಡಬೇಕು. ನಾವು ಅಲ್ಪಸಂಖ್ಯಾತರು, ನಮಗೆ ಸಹಾಯ ಮಾಡು ಕಾಂಗ್ರೆಸ್ನವರೇ. ಇಂತಹ ದುರ್ಬುದ್ಧಿಯ, ವಂಚಕತನದ, ಯಾಮಾರಿತನದಲ್ಲಿ ನಡೆಸಿಕೊಂಡು ಬಂದಿದ್ದರಿಂದ ಆ ಸಮಯದಲ್ಲಿ ಅಲ್ಲದೆ ಈ ನಮ್ಮ ಮುಖಂಡರು ಕೂಡ ನ್ಯಾಯ ಒದಗಿಸುವ ಸಮಯದಲ್ಲಿ ಇವರು ಇದೇ ಜಾತಿಯರು ಎಂಬುದಾಗಿ ಅನ್ಯಾಯವನ್ನು ಅಲ್ಲೇ ವಿಭಾಗ ಮಾಡಿದ್ದು ಕಾಂಗ್ರೆಸ್ ಅವರು ಮಾಡಿದ್ರು ಅಲ್ಲಿಗೆ. ಓಕೆ, ದಯಾನಂದ್ ಶೆಟ್ಟಿ ಅವರು ಏನು ಹೇಳ್ತೀರಾ? ಈ ರೀತಿಯ ವಿಭಾಗವನ್ನ ಮಾಡಿದ್ದೆ ಕಾಂಗ್ರೆಸ್ ಅನ್ನುವಂಥ ವಾದವನ್ನು. ಇಲ್ಲ, ನಾವು ಚರ್ಚೆ ಏನೋ ಮಾಡ್ತಾ ಇದ್ದೇವೆ. ಇಲ್ಲಿ ಬಂದಿರುವಂಥದ್ದು ಈಗ ಇವರು ಪ್ರಸ್ತಾವ ಮಾಡಿರುವಂಥದ್ದು ಒಂದು ವಿತಂಡವಾದ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿದಕ್ಕೂ ಸಂಬಂಧ ಇಲ್ಲ. ಪ್ರಸ್ತುತ ನಮ್ಮ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಹೆಜ್ಜೆ ಹೆಜ್ಜೆಗೂ ಕೋಮುವಾದಿಗಳ ಹೆದರಿಕೆಯಿಂದ ಜನ ಬದುಕುವಂತ ಪರಿಸ್ಥಿತಿಯಲ್ಲಿದ್ದೇವೆ. ಯಾವುದೇ ದೇವಸ್ಥಾನವನ್ನು ಬಿಡುವುದಿಲ್ಲ, ಮಸೀದಿಗಳನ್ನ ಆಕ್ರಮಿಸಿಕೊಳ್ಳುವಂಥದ್ದು, ಅಲ್ಲಿ ವ್ಯಾಪಾರವೇನು ಜಾತ್ರೆ ಆಗುವಾಗ ಯಾರೋ ಒಂದು ಉಂಡೆ ಚಕ್ಕುಳಿ ಮಾರುವವನ ಮೇಲೆ ದಾಳಿ ಮಾಡ್ಲಿಕ್ಕೆ ನೋಡುವಂಥದ್ದು ನಮ್ಮ ಜಿಲ್ಲೆ ಎಲ್ಲಿ ಹೋಗ್ತಾ ಇದೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅಲ್ಲಲ್ಲ, ಈಗ ನಾನು ಒಬ್ಬ ಆ ಪಕ್ಷದ ಪ್ರತಿನಿಧಿ ಅಲ್ಲ. ಅವ್ರು ಯಾರು ಹೇಳಿದ್ರು ಅದರ ಪಕ್ಷದ ನಾವಿಲ್ಲಿ ಮಾತಾಡ್ತಿದ್ದೇವೆ ಏನನ್ನ, ಇಲ್ಲಿ ಏನಾಗ್ತಾ ಇದೆ, ಅದಕ್ಕೆ ಸಮಸ್ಯೆ ಏನು, ಇದು ಅಂತದ್ದು. ಎಲ್ಲೆಲ್ಲೋ ನಾವು ಹೋದ್ರೆ ಇಲ್ಲಿ ಇನ್ನೊಂದು 4 ಗಂಟೆ ಕೂತ್ರು ಪರವಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾವು ಆ ಬಗ್ಗೆ ಚರ್ಚೆ ಮಾಡಿ ಎಲ್ಲೆಲ್ಲೋ ಹೋದ್ರೆ ಅದಕ್ಕೆ ನಾವು 4 ಗಂಟೆ ಇಲ್ಲಿ ಕೂತ್ರು ಮುಗಿದಿಲ್ಲ. ಅದು ಈಗ ಇರುವಂತದ್ದು ಈಗಿನ ಪರಿಸ್ಥಿತಿ, ಇಲ್ಲಿನ ಅನೈತಿಕ ಗೂಂಡಾಗಿರಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಹಾಗಾಗಿ ಆ ವಿಚಾರದಲ್ಲಿ ನಾವು ಚರ್ಚೆ ಮಾಡುದು ಒಳಿತು ಅನ್ನುವಂತ ನನ್ನ ಅಭಿಪ್ರಾಯ. ಕಾಂಗ್ರೆಸ್ನವರು ಆಡಳಿತದಲ್ಲಿದ್ದಾಗ ಅನ್ಯಾಯ ಮಾಡಿದವರನ್ನು ಪುರಸ್ಕರಿಸಿ ನ್ಯಾಯವಂತರಿಗೆ ಅನ್ಯಾಯ ಮಾಡಿದ ಪ್ರಸಂಗಗಳು ಎಷ್ಟು ಅದಕ್ಕಾಗಿ ಆರೋಪ ಮಾಡುವಾಗ ಈಗ ನಡೀತಂತ ಏನು ದಾಳಿಗಳಿದ್ದಾವೆ, ಇವರು ಅದನ್ನ ಸರಿ ಅಂತ ಒಪ್ಪಿಕೊಳ್ತಾರೆ. ಈಗ ಕಾಂಗ್ರೆಸ್ನವರಿಂದಾಗಿ ಅವರು ಹೀಗೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಹಿಂದೆ ಹೇಳ್ಕೊಂಡು ಜಾತಿಗಳಿಂದ ಜನರನ್ನು ವಿಂಗಡಿಸಿಕೊಂಡು ಹೋಗಿ. ದಯಾನಂದ್ ಶೆಟ್ಟಿ ಅವರೇ, ತಮ್ಮ ಪ್ರಕಾರ ಹಾಗಾದ್ರೆ ಕಾಂಗ್ರೆಸ್ ಈ ಮುಂಚೆ ಈ ರೀತಿ ಮಾಡಿಲ್ಲ ಅನ್ನುವಂಥ ವಾದ ತಾವು ಒಪ್ಕೊಳ್ತೀವಿ ಅಂದ್ರೆ? ನಾನು ಹೇಳುವಂಥದ್ದು, ಯಾವುದೇ ಪಕ್ಷ ಆಗ್ಲಿ ಸರ್, ಮಾಡಿರುವಂತ ತಪ್ಪನ್ನ ನೇರವಾಗಿ ಹೇಳ್ಕೊಡ್ಬೇಕು. ನೋಡಿ, ಕೋಮು ಆಧಾರದಲ್ಲಿ, ಜಾತಿ ಆಧಾರದಲ್ಲಿ ಇನ್ನೊಬ್ಬರ ಮೇಲೆ ಎತ್ತಿ ಕಟ್ಟಿ ಸಂಘಟನೆಗಳನ್ನ, ಕ್ರಿಮಿನಲ್ಗಳನ್ನ ಸಾಕುವಂತ ಕೆಲಸ ಈ ಬಿಜೆಪಿ ಸಂಘ ಪರಿವಾರ ಮಾಡ್ತಾ ಇದೆ. ಇಂಥ ಚಟುವಟಿಕೆಗಳನ್ನು ಕಾಂಗ್ರೆಸ್ ಮಾಡಿದ್ರೆ ಅವರು ಹೇಳ್ಬಹುದು, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಎಲ್ಲೂ ಕೂಡ ಜಾತಿಯ ಧರ್ಮೀಯ ಗೂಂಡಾಗಿರಿಯನ್ನ ಮಾಡಿಕೊಂಡು ಅದಕ್ಕೆ ಸರ್ಕಾರವೇ ಬೆಂಬಲ ಕೊಟ್ಟು ಅದಕ್ಕಾಗಿಯೇ ಒಂದು ಕಾನೂನನ್ನ ಮಾಡಿಕೊಂಡು ಹೋಗುವಂಥದ್ದೇನಿದೆ, ಇದು ನಮ್ಮ ದೇಶದ ದುರಂತ. ನಾನು ಇದ ವಿಷಯಕ್ಕೆ ಬರ್ತೇನೆ. ಈಗ ಏನು ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ, ಅಪ್ಪಟವಾದ ಒಂದು ಸುಳ್ಳನ್ನ ಸೃಷ್ಟಿ ಮಾಡಿ ಅದರ ಸುತ್ತ ಸಾವಿರ ಸುಳ್ಳುಗಳ ಕೋಟೆಯನ್ನ ಕಟ್ಟಿಕೊಂಡು ಹೋಗಿ ಸರ್ಕಾರವೇ ಅದಕ್ಕೊಂದು ಕಾನೂನು ಮಾಡಿ ಈಗ ಅದರ ಮುಖಾಂತರ ಮತ್ತೆ ಜನರನ್ನ ಬಡಿದಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕ್ರೈಸ್ತರ ಮೇಲೆ ದಾಳಿ ಮಾಡ್ಲಿಕ್ಕಾಗಿ ಮತಾಂತರ ಏನೋ ಒಂದು ಕಾನೂನನ್ನು ತಂದ್ರು. ಅಲ್ಲಿ ಎಲ್ಲಿ ಅಂದ್ರೆ ಈ ಸಂವಿಧಾನದಲ್ಲಿ ಯಾರನ್ನು ಬೇಕಾದ್ರೂ ಯಾವ ಧರ್ಮವನ್ನ ಸ್ವೀಕರಿಸುವಂತ ಹಕ್ಕನ್ನ ಸಂವಿಧಾನ ಕೊಟ್ಟಿದೆ. ಯಾರನ್ನು ಮದುವೆ ಆಗಬೇಕು, ಯಾರನ್ನ ಇದು ಮಾಡಬೇಕು, ಅದು ಅವರಿಗೆ ಅವರು ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ಅವರಿಗೆ ಸ್ವಾತಂತ್ರ್ಯವನ್ನ ಸಂವಿಧಾನ ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಅದಕ್ಕಾಗಿ ಒಂದು ಸಂವಿಧಾನ ತರುವಂಥದ್ದು
ಅನ್ಯ ಧರ್ಮದೊಳಗೆ ಮದುವೆ ಆಗ್ಬಾರ್ದು ಅಂತ ಹೇಳಿ ಇವತ್ತು ತನ್ನ ಈ ಏನು ಬಹುಸಂಖ್ಯಾತ ಧರ್ಮ ಅಂತ ಹಿಂದೂ ಧರ್ಮ ಅಂತ ಏನು ಹೇಳ್ತಾರೆ, ಅಲ್ಲಿ ಜಾತಿಗಳ ನಡುವೆ ಬಿಕ್ಕಟ್ಟು ಇದೆ. ಒಂದು ಜಾತಿಯವರನ್ನು ಈ ಕೆಳ ಜಾತಿ ಜಾತಿ ಅಂತ ಹೇಳಿ ಕೊಲೆ ಮಾಡಲಾಗ್ತಾ ಇದೆ, ಅಸ್ಪೃಶ್ಯತೆ ತಾಂಡವಾಡ್ತದೆ. ಒಂದ್ ನಿಮಿಷ, ಇಂಥ ಸಂದರ್ಭದಲ್ಲಿ ಧರ್ಮಗಳ ನಡುವೆ ಇದು ಈ ಭೇದವನ್ನ ಬಿತ್ತಲಿಕ್ಕಾಗಿ ಸರ್ಕಾರವೇ ಮುಂದೆ ನಿಂತು ನಾಯಕತ್ವ ವಹಿಸ್ತಾ ಇದೆ. ಇದನ್ನು ನಾವು ಇವತ್ತು ಮಾತಾಡಬೇಕಾಗಿದೆ. ಇವತ್ತು ಏನು ಗಲ್ಲಿಗಳಲ್ಲಿ ಇವತ್ತು ದಾಳಿಗಳು ನಡೀತಾ ಇದೆ, ಜ್ಯುವೆಲ್ಲರಿ ಶಾಪ್ಗೆ ನುಗ್ತಾರೆ ಅಥವಾ ಇನ್ನೊಂದು ಅಂಗಡಿಗೆ ನುಗ್ತಾರೆ, ಇನ್ನೊಂದು ಗಲಾಟೆಗಳನ್ನು ಹಬ್ಬಿಸಲಿಕ್ಕೆ ವ್ಯವಸ್ಥಿತವಾದ ಇವರು ಪ್ಲಾಟ್ಫಾರ್ಮ್ ನಿರ್ಮಿಸ್ತಾ ಇದ್ದಾರೆ ಅಂದ್ರೆ ಇದರ ಹಿಂದೆ ಸರ್ಕಾರ ಇದೆ. ಜನ ಇದರ ಬಗ್ಗೆ ಯೋಚಿಸಬೇಕು. ತಮ್ಮ ಬದುಕಿನ ಹಕ್ಕುಗಳಾದ ಶಿಕ್ಷಣ, ಆರೋಗ್ಯ ಮತ್ತೆ ಉದ್ಯೋಗ ಇದರ ಬಗ್ಗೆ ಕಿಂಚಿತ್ ಕೆಲಸ ಮಾಡ್ತಾ ಇಲ್ಲ. ಇದೇ MRPL ನಲ್ಲಿ ಇಲ್ಲಿನ ವಿದ್ಯಾವಂತ ಯುವಕರಿಗೆ ಕೆಲಸ ಇಲ್ಲ. ಅಲ್ಲಿ ಇದ್ದ ಕೆಲಸವನ್ನ ಯಾರ್ಯಾರಿಗೋ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿನ ಜನಪ್ರತಿನಿಧಿಗಳು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಅಕ್ರಮವಾಗಿದ್ದಂಥ ಒಂದು ಟೋಲ್ ಗೇಟ್ ಅನ್ನು ತೆಗೆಯಲಿಕ್ಕಾಗಿ 7 ವರ್ಷ ಸೆಣಸಾಡಬೇಕಾಯ್ತು ಇಲ್ಲಿನ ಜನತೆ, ಅದಕ್ಕೂ ಒಪ್ಪಲಿಲ್ಲ. ಎಲ್ಲಿವರೆಗೆ ಅಂದ್ರೆ ಅದರ ಲೂಟಿಯನ್ನ ಇನ್ನೂ ಎಲ್ಲೋ ಕಡೆ ಮಾಡ್ತೇವೆ ಅನ್ನೋಂಥದ್ದು ಹೇಳಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದರ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಇವತ್ತು ಜನ ಯೋಚಿಸಬೇಕು, ಇವರು ಯಾಕಾಗಿ ಇದನ್ನ ಮಾಡ್ತಾ ಇದ್ದಾರೆ, ನಿಜವಾಗಿಯೂ ಇದು ವಾಸ್ತವವಾ ಅನ್ನುವಂಥದ್ದು. ಓಕೆ ಸರ್, ತಮ್ಮ ಪ್ರಕಾರ ಲವ್ ಜಿಹಾದ್ ಇದೆಯಾ ಇಲ್ವಾ? ಲವ್ ಜಿಹಾದ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತು BJP ಅವರು ಯಾವ ಈ ಯುವಕರನ್ನು ಚೂ ಬಿಡ್ತಾ ಇದ್ದಾರೆ, ಹಳ್ಳಿಗಳಲ್ಲಿ ಅಲ್ಲಿ ಅಂಗಡಿಗಳಿಗೆ ನುಗ್ಗಿ ಅಥವಾ ಇನ್ನೊಂದು ಮಾಡಿ ಅಂತೇಳಿ, ಇವರ ನಾಯಕರು ಅವರ ಹೆಣ್ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿಸ್ತಾರೆ, ಅವರನ್ನು MP ಮಾಡ್ತಾರೆ, ಮಿನಿಸ್ಟರ್ ಮಾಡ್ತಾರೆ, ಅಲ್ಲಿ ಅಧಿಕಾರದಲ್ಲಿ ಕೂರಿಸ್ತಾರೆ. RSS ಅವರ ಸಂಘಟನೆಯೊಳಗೆ ಅಲ್ಪಸಂಖ್ಯಾತ ಮೋರ್ಚಾ ಅಂತ ಹೇಳಿ ಸಂಘಟನೆಯನ್ನ ಮಾಡ್ತದೆ. BJP ಪಕ್ಷ ಅವರ ಪಕ್ಷದೊಳಗೆ ಅಲ್ಪಸಂಖ್ಯಾತರ ಮುಸ್ಲಿಮರನ್ನ ತಂದು ಅಲ್ಲಿ ಬಾವುಟ ಕೊಟ್ಟು ಬುರ್ಕ ಹಾಕಿಸಿಕೊಂಡು ಸ್ವಾಗತ ಮಾಡ್ತದೆ ಚುನಾವಣೆ ಸಂದರ್ಭದಲ್ಲಿ. ಇದೆಲ್ಲ ಅವರಿಗೆ ಬೇಕು. ದೊಡ್ಡ ದೊಡ್ಡ ಉದ್ಯಮಿಗಳು ಇಲ್ಲಿ ಪಾರ್ಟಿ ಮಾಡ್ತಾರೆ. ಕಳೆದ ಕೆಲವು ವರ್ಷದಿಂದ ಒಂದು ಎರಡು ವರ್ಷ ಆಗಿಲ್ಲ. ಇದೇ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಅಲ್ಪಸಂಖ್ಯಾತ ಉದ್ಯಮಿಗಳ, ಮುಖ್ಯವಾಗಿ ಮುಸ್ಲಿಂ ಉದ್ಯಮಿಗಳು ಒಂದು ಪಾರ್ಟಿಯನ್ನು ಇಟ್ಕೊಂಡಿದ್ದಾರೆ. ಯಾವುದೋ ಒಂದು ಕಾರಣಕ್ಕೆ ಅವರಿಗೆ ಅಭಿನಂದನೆ ಕೊಡ್ಲಿಕ್ಕೆ ಇರಬಹುದು. ಅದರಲ್ಲಿ ಅವರು ಹೇಳ್ತಾರೆ, ನನ್ನ ಗೆಳೆಯ ಉಸ್ಮಾನ್ ಆಗಿದ್ದ, ನನ್ನ ಸಹಪಾಠಿ ಇಸ್ಮಾಯಿಲ್ ಆಗಿದ್ದ, ನಾವೆಲ್ಲ ಅನನ್ಯತೆಯಿಂದ ಬದುಕಿದ್ದೇವೆ, ಅವರ ಹೆಗಲ ಮೇಲೆ ಕೈಕೊಂಡು ಮಾತಾಡ್ತಾರೆ. ಅವರ ಉದ್ಯಮಗಳಿಗೆ ಎಲ್ಲೂ ಪೆಟ್ಟು ಬೀಳದಾಗೆ ನೋಡ್ಕೊಳ್ತಾರೆ. ಇದೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಮಾತ್ರ ಜನರನ್ನ ಡಿವೈಡ್ ಮಾಡ್ಲಿಕ್ಕಾಗಿ ನಡ್ತಾ ಇದ್ದ ಹೊರತು ಲವ್ ಜಿಹಾದ್ ಅನ್ನೋಂಥದ್ದು ಎಲ್ಲೂ ಇಲ್ಲ. ಧರ್ಮ ಬಿಟ್ಟು ಪ್ರೀತಿ ಅನ್ನೋದಕ್ಕೆ ಯಾವುದೇ ಜಾತಿ ಧರ್ಮಗಳ ಭೇದ ಇಲ್ಲ. ಎಲ್ಲರೂ ಮದುವೆ ಆಗಿದ್ದಾರೆ. ಮುಸ್ಲಿಮರು ಹಿಂದೂಗಳನ್ನಾಗಿದ್ದಾರೆ, ಕ್ರೈಸ್ತರು ಹಿಂದೂಗಳನ್ನಾಗಿದ್ದಾರೆ, ಹಿಂದೂಗಳು ಕ್ರೈಸ್ತರನ್ನಾಗಿದ್ದಾರೆ. ಅದನ್ನ ಬೇಕಾದ್ರೆ ಎಷ್ಟು ಪಟ್ಟಿ ಮಾಡಬಹುದು. ಈ ದೇಶದಲ್ಲಿ ಸಾಕಷ್ಟು ಸಂಖ್ಯೆ ಇದೆ. ಜಾತಿ ಧರ್ಮಗಳ ಗಡಿ ಇಲ್ಲ. ಇವರು ಹೇಳಿರುವಂತ ಏನೋ ಒಂದು ಸುಳ್ಳು ಸೃಷ್ಟಿಯನ್ನ ಮಾಡಿದ್ದಾರೆ. ಅದರ ಸುತ್ತ ಇವರು ಕೋಟೆ ಕಟ್ಟಿಕೊಂಡು ಇವತ್ತು ಅದನ್ನೇ ದೊಡ್ಡದು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವರಿಗೆ ಜನರಿಗೆ ನೈಜ ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗದಿರುವ ಕಾರಣ ಈ ಲವ್ ಜಿಹಾದನ್ನು ಮತ್ತೆ ಮುನ್ನೆಲೆಗೆ ತರ್ತಾ ಇದ್ದಾರೆ. ಓಕೆ, ಸೊ ಈ ನಡುವೆ ನಾನು ನಿಮ್ಮ ಹತ್ರ ನೇರವಾಗಿ ಕೇಳಬೇಕು ಸರ್, ಈ ಹಿನ್ನೆಲೆಯಲ್ಲಿ ಈ ಹಿಂದೆ ವರದಿಗಳಾಗಿವೆ ಸರ್, ತುಂಬಾನೇ ವರದಿಗಳಾಗಿವೆ. ಈ ರೀತಿಯ ಲವ್ ಜಿಹಾದ್ ಪ್ರಕರಣಗಳಿರ್ಬೋದು, ಅಥವಾ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂಥ 35 ತುಂಡುಗಳನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಒಂದು ರೀತಿಯ ವಿಕೃತಿಯನ್ನು ಮೆರೆದಿದ್ದಾನೆ. ಸೊ ಅವೆಲ್ಲವೂ ಅಂತಹ ಘಟನೆಗಳು ಯಾವುದು ಕೂಡ ಲವ್ ಜಿಹಾದ್ ಪಟ್ಟಿಯಲ್ಲಿ ಬರಬಾರ್ದ ಹಾಗಾದ್ರೆ ತಮ್ಮ ಪ್ರಕಾರ ಅಂತ? ನಾನಾ? ಎಸ್, ನೀವೇ ನೋಡಿ, ಆ ಪ್ರಕರಣವನ್ನು ನಾವು ಗಮನಿಸಬೇಕು. ಅವರು ಏನು ಲಿವಿಂಗ್ ಇನ್ ರಿಲೇಶನ್ಶಿಪ್ ಇದ್ರು, ತಂದೆ ತಾಯಿಯನ್ನ ಮಾತನ್ನ ಕೇಳದೆ ಅವರನ್ನ ಬಿಟ್ಟು ಎಷ್ಟೋ ವರ್ಷ ಅವಳು ಅವರಿಂದ ದೂರ ಇದ್ಲು, ಗೊತ್ತಾಯ್ತಲ್ಲ? ಅಂತ ಹುಡುಗಿ ಎಲ್ಲವನ್ನ ಬಿಟ್ಟಿದ್ದಾಳೆ. ಅವಳು ಯಾರು, ಅವಳು ನಮ್ಮವಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಸತ್ತ ನಂತರ ಅವಳನ್ನ ಹಿಂದೂ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ, ಹಾಗಾಗಿ ಅವರು ಈ ರೀತಿಯ ಹೋರಾಟವನ್ನು ನೋಡಿ, ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳು ಇರ್ಬೋದು, ಕೊಲೆ ಇರ್ಬೋದು, ಅಥವಾ ಅನ್ಯಾಯ ಮಾಡುವುದಿರ್ಬೋದು, ಅತ್ಯಾಚಾರ ಮಾಡುವುದಿರ್ಬೋದು, ಕೊಲೆ ಮಾಡುವುದಿರ್ಬೋದು, ಅದಕ್ಕೆ ಜಾತಿ ಧರ್ಮಗಳಿಲ್ಲ, ಅದೇ ಅಡ್ಡಿ ಬರುವುದಿಲ್ಲ. ಇವತ್ತು ಅದರ ನಂತರ ಇರ್ಬೋದು, ಅದೇ ಹಿಂದೆ ನಮ್ಮ ಉಡುಪಿಯಲ್ಲಿ ಹೋಮಕುಂಡದಲ್ಲಿ ಹಾಕಿ ಸುಟ್ಟಾಕಿದ್ರು. ಯಾರು ಕೊಂದ್ರು? ಸತ್ತವರು ಯಾರು? ಸುಟ್ಟವರು ಯಾರು? ಇದನ್ನ ಯಾವತ್ತು ನಾವು ವಿಮರ್ಶೆ ಮಾಡ್ತೇವಾ? ಇದು ಯಾವ ವ್ಯಾಪ್ತಿಗೆ ಬರ್ತದೆ? ವಿನಾಕಾರಣ ಧರ್ಮವನ್ನ ಇದರೊಳಗೆ ತರುವುದು ಸರಿಯಲ್ಲ. ಕಳ್ಳರು ಎಲ್ಲ ಧರ್ಮದಲ್ಲಿ ಇದ್ದಾರೆ, ಕ್ರೂರಿಗಳು ಎಲ್ಲ ಇದರಲ್ಲಿ ಇದ್ದಾರೆ. ಅದು ಇವತ್ತು ನಿನ್ನೆದಲ್ಲ. ನಾವು ಇತಿಹಾಸ ಪುರಾಣವನ್ನ ಎಲ್ಲಿ ನೋಡಿದ್ರು ಕೂಡ ರಾಕ್ಷಸರ ಕಥೆಯನ್ನು ನೋಡ್ತೇವೆ, ಅಥವಾ ಬೇರೆ ಬೇರೆ ಕಥೆಗಳನ್ನು ನೋಡ್ತೇವೆ. ಎಲ್ಲದರಲ್ಲೂ ಕ್ರೂರಿಗಳಿದ್ದಾರೆ, ಅವರು ಕ್ರೂರಿಗಳೇ. ಅವರಿಗೆ ಶಿಕ್ಷೆ ಕೊಡಬೇಕಾದಂತದ್ದು ಅದು ಸಮಾಜದ ಕರ್ತವ್ಯ. ಉಡುಪಿಯಲ್ಲಿ ನಡೆದಂತ ಒಂದು ಘಟನೆಯನ್ನು ಮೆನ್ಷನ್ ಮಾಡಿದ್ರಿ, ಅಲ್ಲಿ ಎಲ್ಲೂ ಕೂಡ ರಾಜಕೀಯ ಬಂದಿಲ್ಲ. ಇಲ್ಲ, ಅಲ್ಲಿ ಎಲ್ಲಿ ಬಂದಿದೆ ರಾಜಕೀಯ? ಎಲ್ಲಿಯಾದ್ರೂ ಒಂದು ಶಬ್ದವನ್ನ ಯಾರಾದ್ರೂ ಈ ಹಿಂದೂ ರಕ್ಷಣೆ ಅನ್ನುವಂಥವ್ರು ಯಾರಾದ್ರೂ ಮಾತಾಡಿದ್ದಾರೆ ಅದರ ಬಗ್ಗೆ? ಇಲ್ಲ. ಎಸ್, ಬಾತೀಶ್ ಅವರೇ, ನಿಮ್ಮಲ್ಲಿ ಪ್ರಶ್ನೆ. ಈ ಮುಸಲ್ಮಾನ ಹುಡುಗರು
ಹಿಂದೂ ಹುಡುಗಿಯರ ಜೊತೆ ಮಾತನಾಡೋದಿರ್ಬೋದು, ಅವ್ರ ಜೊತೆ ಸ್ನೇಹದಿಂದ ಇರೋದಿರ್ಬೋದು, ಇವೆಲ್ಲವೂ ಕೂಡ ಹಿಂದೂ ಸಂಘಟನೆಗಳಿಂದ ಬಹಳಷ್ಟು ಪ್ರಶ್ನೆಗೆ ಗುರಿ ಆಗ್ತಾ ಇರುವಂಥದ್ದು. ಅಂದರೆ ಅವ್ರು ಕೇಳ್ತಾ ಇರೋದು ಯಾಕೆ ಬೇಕು, ಅವರ ಜೊತೆ ಯಾಕೆ ಮಾತಾಡಬೇಕು, ಯಾಕೆ ಅವ್ರ ಜೊತೆ ಸ್ನೇಹದಿಂದ ಇರಬೇಕು ಅನ್ನುವಂಥದ್ದು. ಏನು ಹೇಳ್ತೀರಿ ಸರ್ ಇದಕ್ಕೆ? ಈಗ ಅವ್ರು ಇಷ್ಟಷ್ಟು ಎಕ್ಸ್ಪ್ಲೈನ್ ಮಾಡಿದ ಅದನ್ನೇ ಅವ್ರು ಹೇಳಿದ್ದು. ಯಾವ ರೀತಿ ಯಾಕೆ ಅವರು ಮಾಡ್ತಾ ಇದ್ದಾರೆ ಎಂಬಂತ ವಿಚಾರ ಬಂದಾಗ ಕೇವಲ ರಾಜಕೀಯ ಕಾರಣಗಳು, ಬೇರೆ ಯಾವುದಿಲ್ಲ. ಈಗ ನೋಡಿ, ಒಂದು ಅದೇ ರೀತಿ ಒಂದು ಹಿಂದೂ ಹುಡುಗಿ ಒಂದು ಮುಸ್ಲಿಂ ಹುಡುಗ ಆದರೆ ಪೆಟ್ಟಾಗ್ತದೆ ಅಥವಾ ಗುಂಡಾಗಿರಿ ಮಾಡ್ತಾರೆ. ಅದೇ ಎಷ್ಟೋ ಕಡೆ ನಮ್ಮ ಮುಸ್ಲಿಂ ಹಿಂದೂ ಯುವಕ ಮಾತಾಡ್ತಾರೆ, ಯಾರಾದ್ರೂ ಅದರ ಗುಂಡಾಗಿರಿ ಅಥವಾ ಲವ್ ಜಿಹಾದ್ ಅಂತ ಹೇಳ್ತಾರ, ಅದರ ಬಗ್ಗೆ ಯಾರಾದರೂ ಮಾತಾಡ್ತಾರ? ನಮ್ಮ ಒಂದು ಹಿಂದೂ ಧರ್ಮದ ಯುವತಿಗೆ ಆಗುವಾಗ ಅದು ಲವ್ ಜಿಹಾದ್ ಹಾಗೆಲ್ಲ ಹೇಳ್ತಾರೆ. ಅದೇ ಒಂದು ಮುಸ್ಲಿಂ ಅಂದ್ರೆ ಧೈರ್ಯವಾಗಿ ಒಬ್ಬ ಹಿಂದೂ ಹುಡುಗ ಮುಸಲ್ಮಾನ ಯುವತಿಯ ಜೊತೆ ಮಾತಾಡಬಹುದಾ? ಹಾಗಾದ್ರೆ ಯಾಕೆ ಮಾತಾಡಬಾರ್ದು? ಯಾಕೆ ಮಾತಾಡಬಾರ್ದು? ಮಾತಾಡೋದು ತಪ್ಪ? ಸಂವಿಧಾನದಲ್ಲಿ ಅದೆಲ್ಲದಕ್ಕೂ ಅವಕಾಶ ಇದೆ. ಎಲ್ಲಿ ಸಮಸ್ಯೆ ಆಗಿದೆ? ಎಲ್ಲಿ ಸಮಸ್ಯೆ ಆಗಿದೆ? ಈಗ ಸಾಕಷ್ಟು ನಡೀತಾ ಇದೆ. ನಾವೇನು ಎಲ್ಲ ಕಡೆ ಕ್ಯಾಮರಾ ಇಟ್ಕೊಂಡು ಹೋಗುದಿಲ್ಲ. ನಮ್ಮ ಕಣ್ಣ ಮುಂದೆ ನಮ್ಮ ಊರಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿ ನಾವು ಮಾತಾಡ್ತೇವೆ. ಓಕೆ, ಯಾವುದೇ ಸಮಸ್ಯೆ ಆಗಿಲ್ಲ. ನಾವು ಯಾಕೆ ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನು ಸೇರಿಸಿಕೊಳ್ಬೇಕು? ಇಲ್ಲಿ ಸಮಸ್ಯೆ ಒಂದೇ ಜಾತಿಯಲ್ಲಿ ಆ ಸಮಸ್ಯೆ ಬರುವುದಿಲ್ವಾ? ಹೌದು ಹೌದು ಸರ್, ಯಾರೋ ಒಂದಿಗೆ ತಿರುಗಾಡಿಕೊಂಡು ಲಾಸ್ಟ್ಗೆ ಮದುವೆ ಆಗುದೇ ಬೇರೆ ಅವರನ್ನು. ಅಲ್ಲ ಸರ್, ಈಗ ಹಿಂದೂಗಳನ್ನೇ ಕೊಂದಿದ್ದಾರೆ, ಮುಸಲ್ಮಾನರನ್ನೇ ಕೊಂದಿದ್ದಾರೆ. ಆ ಸಮಯದಲ್ಲಿ ಯಾರಿಗೂ ಯಾವುದೇ ಒಂದು ಧರ್ಮ ಬರೋದಿಲ್ಲ. ಅಲ್ಲಿ ಯಾವುದೇ ಸಂಘಟನೆಗಳು ಪ್ರತಿಭಟನೆ ಮಾಡೋದಿಲ್ಲ ಅಥವಾ ದೊಡ್ಡ ಕ್ಯಾಂಡಲ್ ಮಾರ್ಚ್ ಮಾಡೋದಿಲ್ಲ. ಹಿಂದೂ ಮುಸಲ್ಮಾನ ಆದಾಗ ರೆಡಿಯಾಗಿ ಬರ್ತಾರೆ ಇವರು. ಎಲ್ಲಿಂದ ಬರ್ತಾರ ಗೊತ್ತಿರೋದು. ಅಷ್ಟು ಪಕ್ಕ ಬಂದು ಎಲ್ಲ ನಮ್ಮ ಸಚಿವರಾಗಿರ್ಬೋದು ಅಥವಾ MLAಗಳಾಗಿರ್ಬೋದು ಎಲ್ಲರೂ ಬರ್ತಾರೆ. ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗಿದೆ ಹಾಗೆ ಹೀಗೆ ಅಂತ. ದಯಾನಂದ ಶೆಟ್ಟಿ ಅವರೇ, ಇಲ್ಲಿ ಜನರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರಾ? ಜೊತೆಗೆ ಈ ಭಾವನೆಗಳನ್ನ ಕೆರಳಿಸುವಂತ ಮಾತುಗಳಿರ್ಬೋದು ಅಥವಾ ಅಂತ ಆ ಒಂದು ವ್ಯವಸ್ಥೆಯನ್ನ ಬಳಸಿಕೊಳ್ಳುವಂತ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಬರುವಂಥದ್ದು ಸರ್. ನೋಡಿ, ಪುಕ್ಕಟೆ ಲಾಭ ಸಿಗ್ತದೆ ಅಂತ ಹೇಳುವಾಗ, ಯಥೇಚ್ಛವಾಗಿ ಪುಕ್ಕಟೆ ಲಾಭ ಸಿಗ್ತಾ ಅಂತ ಎನ್ನುವಾಗ ಆ ದಾರಿಯನ್ನು ಯಾರು ಬಿಡ್ಲಿಕ್ಕೆ ರೆಡಿ ಇರುವುದಿಲ್ಲ. ಉಚಿತವಾಗಿ ನನಗೆ ಎಷ್ಟೋ ಲಕ್ಷ ರೂಪಾಯಿ ಬರ್ತದೆ ಅಂತ ಹೇಳುವಾಗ ಏನು ಕೆಲಸ ಮಾಡದೆ ಅವರ ಆ ದಾರಿಯನ್ನು ಬಿಡಲಿಕ್ಕೆ ತಯಾರಿರುವುದಿಲ್ಲ. ಇವತ್ತು BJPಯವರ ಕೆಲಸವೂ ಅದೇ ಆಗಿದೆ. ಏನೂ ಜನರಿಗೆ ಕೆಲಸ ಮಾಡದೆ ಇಂತಹ ಕ್ಷುಲ್ಲಕ ಮತ್ತು ಇಂಥ ನಾಜೂಕಿನ ವಿಚಾರಗಳನ್ನು ತೆಕ್ಕೊಂಡು ಮತ್ತೆ ಜನರನ್ನು ವಿಭಜಿಸುವಂಥದ್ದು ಮತ್ತೆ ಅವರ ಉದ್ದೇಶ ಆಗಿದೆ. ಅವರಿಗೆ ಎಲ್ಲೂ ಕೂಡ ಈ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮೀಯರ ಮೇಲೆ ಯಾವತ್ತೂ ಇವರಿಗೆ ಕಾಳಜಿ ಇಲ್ಲ. ಇವತ್ತು ಆಸ್ಪತ್ರೆಗಳಲ್ಲಿ ನರಳುವ ಹಿಂದೂಗಳು ಅವರಿಗೆ ಬೇಕಾಗಿಲ್ಲ. ಎಷ್ಟು ಸರ್ಕಾರಿ ಆಸ್ಪತ್ರೆಗಳನ್ನು ಉಚಿತವಾಗಿ ಕೊಡುವಂಥ ವ್ಯವಸ್ಥೆಗಳನ್ನು ಮುಚ್ಚಿ ಹಾಕಿದ್ರು, ರೇಷನ್ ಪದ್ಧತಿಯಲ್ಲಿ ಎಷ್ಟು ಬಡವರಿಗೆ ಆಹಾರ ವ್ಯವಸ್ಥೆಯನ್ನು ಕಡಿತ ಮಾಡಿದ್ರು, ಅಥವಾ ಬಡವರಿಗಿರುವಂಥ ಎಷ್ಟೋ ಸವಲತ್ತುಗಳನ್ನು ಕಡಿತ ಮಾಡಿದ್ರು. ಅದರ ಬಗ್ಗೆ ಇವರಿಗೆ ಯಾವುದು ಜಾಗೃತಿ ಇಲ್ಲ. ಇವರಿಗೆ ಬೇಕಾಗಿರುವಂಥದ್ದು ಗಟ್ಟಿಮುಟ್ಟಾದಂಥ ಆರೋಗ್ಯವಾಗಿರುವಂಥ ಧರ್ಮೀಯರ ನಡುವೆ ಹೊರತು ಬಡವರ ಬಗ್ಗೆ ಅಲ್ಲ, ಕಷ್ಟದಲ್ಲಿರುವವರ ಬಗ್ಗೆ ಅಲ್ಲ. ಯಾವಾಗ ಇವರು ಒಂದು ನಿರುದ್ಯೋಗಿಗಳ ಬಗ್ಗೆ ಯಾವತ್ತಾದ್ರೂ ಮಾತಾಡಿದಾರ? ಹಿಂದೂಗಳಿಗೆ ಉದ್ಯೋಗ ಕೊಡಿ ಅಂತ ಎಲ್ಲಿಯಾದ್ರೂ ಹೇಳಿದಾರ? ಹಿಂದೂಗಳಿಗೆ ಶಿಕ್ಷಣ ಕೊಡಿ, ಸರ್ಕಾರ ಶಾಲೆಗಳನ್ನು ಮುಚ್ತಾ ಇದ್ದೀರಿ ನೀವು, ಯಾಕೆ ಸ್ಕಾಲರ್ಶಿಪ್ ಕಡಿತ ಮಾಡ್ತಾ ಇದ್ದೀರಿ, ಯಾಕೆ ಮಾಡ್ತಾ ಇದ್ದೀರಿ? ಹಿಂದೂಗಳಿಗೆ ಅದರಲ್ಲಿ ಅನ್ಯಾಯ, ಹಿಂದೂಗಳನ್ನು ಸಪ್ರೇಟ್ ಮಾಡಿ ಹಿಂದೂಗಳಿಗೆ ಸಪ್ರೇಟ್ ಶಾಲೆ ಕಟ್ಟಿ ಅಂತ ಹೇಳಿದಾರ? ಯಾಕೆ ಮಾಡುದಿಲ್ಲ? ಅದನ್ನಾದ್ರೂ ಮಾಡ್ಲಿ, ಬಡವರು ಅದರಿಂದಾಗ್ಲೂ ಉದ್ಧಾರ ಆಗ್ಲಿ. ಹಿಂದೂಗಳಿಗೆ ಸಪ್ರೇಟ್ ಹಾಸ್ಪಿಟಲ್ ಕಟ್ಲಿ. ಇವರು ಮಾಡ್ತಾರ ಎಲ್ಲಿಯಾದ್ರೂ? ಇಲ್ಲ. ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹಣ ಇಲ್ಲದೆ ಸಾಯುವಂತ ಅದೆಷ್ಟೋ ಬಡವರಿದ್ದಾರೆ, ನರಳಾಡ್ತಾ ಇದ್ದಾರೆ. ಕೊರೋನಾ ಸಮಯದಲ್ಲಂತೂ ಸಾಕಷ್ಟು ನೋಡಿದ್ದೇವೆ. ಈಗಲೂ ನಾವು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಒಂದು ಅನಾರೋಗ್ಯ ಬಂದ್ರೆ ಅಲ್ಲಿಂದ ಔಷಧಿ ಪಡ್ಕೊಳ್ಳಿಕ್ಕೆ ಸರ್ಕಾರಿ ಆಸ್ಪತ್ರೆಗಳು ಮುಚ್ಚುವಂಥದ್ದಿಲ್ಲ, ಏನೂ ಇಲ್ಲ ಅಲ್ಲಿ. ಇದನ್ನ ಯಾರು ಪ್ರಶ್ನೆ ಮಾಡಬೇಕು? ಇದರ ಬಗ್ಗೆ ಯೋಚಿಸಬೇಕಾಗಿದೆ ಜನರು. ಇವತ್ತು ನಾನಿಷ್ಟೇ ಹೇಳುವಂಥದ್ದು, ಈ ಸಮಸ್ಯೆಗಳು ಪರಿಹಾರ ಆಗ್ಬೇಕಾದ್ರೆ ಜನ ಯೋಚಿಸಬೇಕು. ಅವರು ಮಾಡುದು ಸರಿ, ಮುಸ್ಲಿಮರು ತಪ್ಪು, ಅವರು ತಪ್ಪು, ಇವರು ತಪ್ಪು ಅಂತ ನಾವು ಎರಡು ಟೀಮ್ನ ಮ್ಯಾಚ್ ನೋಡುವುದಲ್ಲ ಟಿವಿ ಮುಂದೆ ಕೂತ್ಕೊಂಡು. ನಮ್ಮ ಬದುಕಿನ ಬಗ್ಗೆ ಯೋಚಿಸಬೇಕು. ನಮ್ಮ ಸಮಸ್ಯೆಗಳೇನು, ಅದಕ್ಕೆ ಯಾಕೆ ಇವರು ಮಾತಾಡ್ತಾ ಇಲ್ಲ? ಈಗ ಅಕ್ರಮ ಟೋಲ್ಗೇಟ್ನ ವಿಚಾರದಲ್ಲೇ ತಗೊಳ್ಳುವ. ಎಷ್ಟು ಒಂದು 2 ವರ್ಷದಿಂದ ಇವರೇ ಹೇಳ್ತಾ ಇದ್ದಾರೆ ಅದು ತೆಗಿತೇವೆ ಅಂತೇಳಿ. ಒಂದು ದಿನ ಆದ್ರೂ ಇವತ್ತು ಸಂಘ ಪರಿವಾರದವರು ಅದ್ರ ಬಗ್ಗೆ ಮಾತಾಡಿದಾರಾ? ಯಾಕೆ ಮಾತಾಡ್ಲಿಲ್ಲ? ಕನಿಷ್ಠ ಒಂದು ಸ್ಟೇಟ್ಮೆಂಟ್ ಆದ್ರೂ ಕೊಡ್ಬೇಕಿತ್ತಲ್ಲ. ಹೌದು, ಯಾಕೆ ಮಾಡಲಿಲ್ಲ? ಇಂಥ ಸಾವಿರಾರು ಸಮಸ್ಯೆ ಇದೆ, ಉದ್ಯೋಗದ ಸಮಸ್ಯೆ ಇದೆ. ಅದೇ MRPL ನಲ್ಲಿ ಮತ್ತೆ ಅಲ್ಲಿನ SEZ ಅಲ್ಲಿಗೆ ಉದ್ಯೋಗದ ಸಮಸ್ಯೆ ಬರುವಾಗ DYFI ಸಂಘಟನೆಯವರು ಮಾತಾಡಿದ್ದಾರೆ ವಿನಃ ಬೇರೆ ಯಾರು ಮಾತಾಡಲಿ? ಯಾಕೆ ಮಾತಾಡಲಿಲ್ಲ? ಇಲ್ಲಿ ವಿದ್ಯಾವಂತರಾಗಿ ಲಕ್ಷಾಂತರ ಯುವಕರು ಹೊರಗೆ ಬರಲಿಲ್ವಾ? ಅದರಲ್ಲಿ ಹಿಂದೂಗಳಿಲ್ವಾ? ಕನಿಷ್ಠ ಅದನ್ನಾದರೂ ಮಾತಾಡ್ಬೇಕಿತ್ತಲ್ಲ ಇವರು. ಯಾಕೆ ಮಾತಾಡ್ಲಿಲ್ಲ? ಹಿಂದೂಗಳ ಬಗ್ಗೆ ಓಲೈಕೆ ಅಥವಾ ಹಿಂದೂಗಳ ಬಗ್ಗೆ ಅಷ್ಟೊಂದು ಪ್ರೀತಿ ಇರುವವರು ಹಿಂದೂಗಳಿಗೆ ಆ ರೀತಿ ಅವಕಾಶಗಳನ್ನು ಮಾಡಿಕೊಡ್ಬೇಕು. ಎಷ್ಟು ಮಂದಿ ಮನೆ ಇಲ್ಲದವರಿದ್ದಾರೆ. ಇವರು ನಗರ ಪಾಲಿಕೆ ಎದುರು ಒಂದು ದಿನ ಆದ್ರೂ ಬಾವುಟ ಹಿಡಿದುಕೊಂಡು ನಿಂತಿದ್ದಾರಾ?
ಇವತ್ತು ಹಿಂದಿನ ಆಡಳಿತ ಇರುವಾಗ ಅಂತ ಸಂದರ್ಭದಲ್ಲಿ ನಾನು ಅವಾಗ ಕಾರ್ಪೊರೇಟರ್ ಆಗಿದ್ದವನು. ಓಕೆ. 2 ಕಡೆ ಒಂದು ಮನೆಗಳನ್ನು ನಿರ್ಮಾಣಕ್ಕೆ ಯೋಜನೆಗಳನ್ನು ಹಾಕಲಾಗಿತ್ತು. ಯಾರೇ ಮಾಡಲಿ, ಯಾರಿಗೂ ಅವಕಾಶ ಇದೆ, ನಾನು ಯಾರನ್ನು ದೂರುವುದಿಲ್ಲ. ಓಕೆ, ರೈಟ್. ಇವರು ಯಾಕೆ ಒಂದು ದಿನ ಆದರೂ ಬಾವುಟ ಹಿಡಿದಿದ್ದಾರೆ? ಎಷ್ಟೋ ಅಸಂಖ್ಯಾತ ಬಡ ಹಿಂದೂಗಳಲ್ಲಿ ಮನೆ ಇಲ್ಲದೆ ಕೂತಿದ್ದಾರೆ. ಅವರ 3 ತಲೆಮಾರುಗಳಿಂದ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂತ ಎಷ್ಟೋ ಕುಟುಂಬಗಳು ಈ ಜಿಲ್ಲೆಯಲ್ಲಿದೆ, ಈ ಮಂಗಳೂರಲ್ಲಿದೆ. ಅವರ ಬಗ್ಗೆ ಕಿಂಚಿತ್ತಾದರೂ ಯೋಚನೆ ಮಾಡ್ತಾರೆ ಇವರು? ಯಾವುದು ಬೇಡ ಇವರಿಗೆ. ಎಸ್ ಎಸ್ ದಯಾನಂದ್ ಶೆಟ್ಟಿ ಅವರು ಮಾತಾಡೋಣ. ಈ ಒಂದು ವಿಚಾರ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು ಯಾರೇ ಮಾಡಲಿ, ಯಾರು ಮಾಡಿದ್ರು ಕೂಡ ತಪ್ಪು. ಜೊತೆಗೆ ಈ ಜಿಲ್ಲೆಗೆ ಅದು ಒಂದು ಆಗುವಂಥ ಅನ್ಯಾಯಕ್ಕೆ ಮುನ್ನುಡಿ ಆಗ್ತದೆ. ಯಾರು ಕೂಡ ಇದನ್ನು ಮಾಡಬಾರ್ದು ಅನ್ನುವಂಥ ಎಲ್ಲರ ಮಾತುಗಳು ಅಷ್ಟೇ. ಈ ರೀತಿಯ ವ್ಯವಸ್ಥೆಗಳು ಯಾವತ್ತೂ ಆಗಬಾರ್ದು. ಯಾರ್ಯಾರಿಗೂ ನೋವು ಮಾಡ್ಕೊಂಡು, ಯಾರ್ಯಾರಿಗೂ ಅನ್ಯಾಯ ಮಾಡ್ಕೊಂಡು ಯಾರು ಕೂಡ ಹೆಜ್ಜೆಯನ್ನು ಇಡಬಾರ್ದು. ಅದು ಯಾವುದೇ ಧರ್ಮವು ಕೂಡ ಅದನ್ನು ಸಹಿಸ್ಕೊಳ್ಳೋದಿಲ್ಲ, ಅಥವಾ ಅದು ಧರ್ಮದ ಕೆಲಸವೂ ಅಲ್ಲ. ಧರ್ಮದ ಅರ್ಥವನ್ನು ತಿಳಿದವರು ಅದನ್ನು ಮಾಡೋದೇ ಇಲ್ಲ ಅನ್ನುವಂಥ ಏನು ಆ ನಂಬಿಕೆ ಅನ್ನುವಂಥದ್ದು ಜನರ ಮೇಲೆ ಇರುವಂಥದ್ದು. ಮಾತಾಡ್ತೀವಿ, ಅದಕ್ಕೆ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಗೂಂಡಾಗಿರಿ ಗಂಡಾಂತರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾನು ನೇರವಾಗಿ ಅತಿಥಿಗಳ ಜೊತೆ ಮಾತನಾಡ್ತಾ ಹೋಗ್ತೀನಿ. ಒಂದೊಂದೇ ವಿಚಾರಗಳು ಅನ್ನುವಂಥದ್ದು ಬಂತು ಈ ಹಿಂದೆ. ಆದರೆ ನಾನು ಕೇಳುವಂಥದ್ದು, BJP ಅನ್ನುವಂಥ ಪಕ್ಷ ಅಥವಾ ಹಿಂದೂ ಸಂಘಟನೆಗಳು ಅಂತ ಬಂದಾಗ ನಮ್ಮ ದೇಶ ಅಥವಾ ಭಾರತೀಯತೆ ಅನ್ನುವಂಥದ್ದು ಮುಖ್ಯವಾಗಿ ನಮ್ಮಲ್ಲಿ ಇರುವಂಥದ್ದು, ಜೊತೆಗೆ ಈ ದೇಶದ ಸಂಸ್ಕೃತಿಯ ಉಳಿವಿಗಾಗಿ ಅಥವಾ ಈ ದೇಶದ ಮೂಲ ಸಂಸ್ಕೃತಿಯನ್ನು ನಾವು ಮುನ್ನಡೆಸ್ಕೊಂಡು ಹೋಗುವರು ಅನ್ನುವಂಥ ಮಾತುಗಳು ಬರ್ತಾ ಇದೆ. ಸೊ ಅದರಲ್ಲಿ ಏರಿಳಿತಗಳಿದೆ, ಎಲ್ಲವೂ ಇದೆ. ಜೊತೆಗೆ ಈ ಮೂಲಭೂತವಾದ ಅನ್ನುವಂಥದ್ದು ದೊಡ್ಡ ಸಮಸ್ಯೆಯನ್ನು ಕೊಡ್ತಾ ಇದೆಯಾ, ಇಲ್ಲಿ ನಿಜವಾದ ಭಾರತೀಯತೆ ಅನ್ನುವಂಥದ್ದು ಮರೆಯಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಬರ್ತಾ ಇರುವಂಥದ್ದು. ಏನು ಹೇಳ್ತೀರಾ ಸರ್ ಅಲೆಕ್ಸಾಂಡರ್? ಮೊದಲನೇದಾಗಿ ನೈತಿಕತೆ ಅನೈತಿಕತೆ ಎಂಬ ಶಬ್ದದ ಅರ್ಥ ತಿಳ್ಕೊಳ್ಬೇಕು ನಾವು. ಈ ನೈತಿಕತೆಯಲ್ಲಿ ನಾವು ನಮ್ಮನ್ನು ಅನೈತಿಕತೆಯ ದಾಪುಗಾಲ ಹಾಕುವಂಥ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ಮೊದಲನೇದಾಗಿ ನಾವು ಸಮಾಜದಲ್ಲಿ ಈ ಗೂಂಡಾ ಪ್ರವೃತ್ತಿಯವರು, ಯಾವುದೇ ಗೂಂಡಾ ಪ್ರವೃತ್ತಿಯವರು ಯಾರೇ ಅದರಲ್ಲಿ ಸೇರಿಕೊಳ್ಳಿ, ಆದರೆ ಗೂಂಡಾ ಪ್ರವೃತ್ತಿಗೆ ಜಾತಿ ಧರ್ಮ ಇಲ್ಲ. ಅವರು ಅದೇ ಜಾತಿಯವರು ಇದೇ ಜಾತಿಯವರು ಮಾಡ್ತಾರೆ ಎಂಬುದಾಗಿ ನಾವು ಎನಿಸಲೇಬಾರದು. ಯಾಕೆಂದರೆ ಮೊದಲನೇದಾಗಿ ನಾವೆಲ್ಲ ಮನುಷ್ಯತ್ವವುಳ್ಳವರು, ಮನುಷ್ಯರು. ನಾವು ಪ್ರಾಣಿಗಳಂತೆ ಯಾವಾಗ ಬದುಕಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಆಗ ನಮ್ಮಲ್ಲಿರುವ ನೈತಿಕತೆ ಎಂಬ ಶಬ್ದ ಅನೈತಿಕತೆಗೆ ದಾರಿ ಮಾಡಿಕೊಡ್ತದೆ. ಈ ಅನೈತಿಕತೆ ಬರೀ ಈ ಕೆಲವು ಪುಂಡರಿಂದ ಮಾತ್ರ ಅಲ್ಲ, ಈ ಅನೈತಿಕತೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ನಡೀತಾ ಇದೆ. ಓಕೆ, ನಿಮ್ಗೆ ಗೊತ್ತಿರ್ಬೋದು. ಆದರೆ ಆ ಅನೈತಿಕತೆಯನ್ನು ಮಟ್ಟ ಹಾಕುವಲ್ಲಿ ನಮ್ಮ ಯೌವನಸ್ಥರು ಎದ್ದು ನಿಲ್ಲಬೇಕು. ನಮ್ಮ ಯಾವುದೇ ಜಾತಿಯವರು ಅದನ್ನು ಮಟ್ಟ ಹಾಕಲು ಎದ್ದು ನಿಲ್ಲಬೇಕು. ತಮ್ಮ ಶಕ್ತಿಯನ್ನು, ತಮ್ಮ ಬಿಸಿ ರಕ್ತವನ್ನು, ತಮ್ಮ ಯೌವನವನ್ನು ಸಮಾಜದ ಬೆಳವಣಿಗೆಗಾಗಿ, ಅಭಿವೃದ್ಧಿಗಾಗಿ ಪೂರಕವಾಗಿ ಅವರು ಹೊಂದಿಕೊಳ್ಳುವಂತೆ, ಪೂರಕವಾಗಿ ಕೆಲಸ ಮಾಡುವಂತೆ ತಮ್ಮನ್ನು ತಾವು ತೊಡಗಿಸಿಕೊಂಡರೆ ಖಂಡಿತವಾಗಿಯೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಜ್ಞಾವಂತರ ಜಿಲ್ಲೆ ಎಂಬುದಾಗಿ ಹೆಸರಿಗೆ ತಕ್ಕಂತೆ ನಡೆದುಕೊಳ್ಳಲು ಸುಲಭ ಆಗ್ತದೆ. ಓಕೆ, ದಯಾನಂದ್ ಅವರು ಹೇಳಿದರು, ಇದು ಈ ರೀತಿಯ ಪ್ರಶ್ನೆಗಳು ಅಥವಾ ಈ ರೀತಿಯ ವಿಚಾರಗಳನ್ನುವಂಥದ್ದು BJP ಆಗಲಿ ಹಿಂದೂ ಸಂಘಟನೆಗಳಂತ ಗುರುತಿಸಿಕೊಂಡಂಥ ಒಂದಷ್ಟು ಸಂಘಟನೆಗಳಿಂದ ಬರುವಂಥದ್ದು ಅಂತ. ನಾನು ಇಲ್ಲಿ ಮೆನ್ಷನ್ ಮಾಡಬೇಕು, 1990ರಲ್ಲಿ ನಮ್ಮ ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ಇಸ್ಲಾಮಿಕ್ ಮಹಿಳೆಯರ ಒಂದು ಪ್ರತ್ಯೇಕವಾದಂಥ ಒಂದು ಗುಂಪು ಇತ್ತು. ಆ ಗುಂಪು ಒಂದು ಕರೆಯನ್ನು ನೀಡ್ತವೆ, ಸ್ಥಳೀಯ ಮಹಿಳೆಯರೆಲ್ಲರೂ ಕೂಡ ಮುಖವನ್ನು ಮುಚ್ಚಿಕೊಳ್ಳಬೇಕು, ಇಲ್ಲದಿದ್ದರೆ ಆ್ಯಸಿಡ್ನ ದಾಳಿಯನ್ನು ನಡೆಸುವಂಥ ಎಚ್ಚರಿಕೆಯನ್ನು ನೀಡಿತ್ತು ಅಲ್ಲಿನ ಒಂದು ಆ ಸಂದರ್ಭಕ್ಕೆ ಅನುಗುಣವಾಗಿ. ಜೊತೆಗೆ ಅದು ಬಹಳಷ್ಟು ಕೋಲಾಹಲವನ್ನು ಎಬ್ಬಿಸಿತ್ತು ಕೂಡ. ಆ ಬಳಿಕ 2009ರಲ್ಲಿ ಗಮನಿಸೋದಾದರೆ ಮಂಗಳೂರಿನಲ್ಲಿ ಪಬ್ಬು ದಾಳಿ ಅಂತ ಆಗುತ್ತೆ. ಅಲ್ಲಿ ಮಹಿಳೆಯರ ಮೇಲೆ ಒಂದು ರೀತಿಯ ದೌರ್ಜನ್ಯಗಳು ಕೂಡ ನಡೆಯುತ್ತೆ. ಇಲ್ಲಿ ದೌರ್ಜನ್ಯವನ್ನು ಮಾಡುವವರು ಅದು ಕೇವಲ ಹಿಂದೂಗಳು ಮುಸಲ್ಮಾನರು ಅಂತಲ್ಲ, ಅಲ್ಲಿ ಸಮಸ್ಯೆ ಆಗುವಂಥದ್ದು ಆ ಮೂಲಭೂತವಾದವನ್ನು ಇಟ್ಕೊಂಡು ಅದಕ್ಕೆ ಉತ್ತೇಜನ ನೀಡುವವರು ಆಗ್ತಾರ ಹೇಗೆ ಅಂತ. ಯಾಕಂದರೆ ಈ ಎರಡು ವಿಚಾರವನ್ನು ಕೂಡ ಮೆನ್ಷನ್ ಮಾಡಬೇಕು. ಕೇವಲ ಇದು ಹಿಂದೂಗಳಲ್ಲಿ ಈ ರೀತಿಯ ದಬ್ಬಾಳಿಕೆ ಅಥವಾ ಹಿಂದೂ ಸಂಘಟನೆಗಳಿಂದ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದಾದರೆ ತಪ್ಪಾಗುತ್ತೆ ಸರ್. ಎಸ್, ಏನು ಹೇಳ್ತೀವಿ? ಈ ಧಾರ್ಮಿಕ ಮೂಲಭೂತ ಅನ್ನುವಂಥದ್ದು ಮನುಕುಲಕ್ಕೆ ಅಪಾಯ. ಅದು ಯಾವುದೇ ಧರ್ಮದಲ್ಲಿ ಇರಲಿ, ನಮ್ಮ ಧರ್ಮವೇ ಶ್ರೇಷ್ಠ, ತನ್ನ ಧರ್ಮದ ಕಟ್ಟುಪಾಡುಗಳೇ ಸರಿ, ಮತ್ತು ಎಲ್ಲೂ ಕೂಡ ಸೌಹಾರ್ದತೆಗೆ ಹೋಗೋದಿದ್ರೂ ಕೂಡ ಧರ್ಮವನ್ನು ಇದು ಸಮಸ್ಯೆ ಆಗ್ತದೆ ಅನ್ನುವ ರೀತಿಯಲ್ಲಿ ಮೂಲಭೂತವಾದವನ್ನು ವ್ಯವಸ್ಥಿತವಾಗಿ ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದು ಭಯೋತ್ಪಾದನೆ ಇರ್ಬೋದು, ಕೋಮುವಾದಗಳಿರ್ಬೋದು, ಎಲ್ಲವೂ ಧಾರ್ಮಿಕ ಮೂಲಭೂತವಾದವನ್ನು ಅಜೆಂಡಾ ಮಾಡಿಕೊಂಡವರ ಅದು ವಿಚಾರ. ಅಂಥವರು ಮುಸ್ಲಿಮರಾಗಿದ್ದರೂ ಕೂಡ ಮಸೀದಿಯಲ್ಲಿ ಅವರು ಬಾಂಬ್ ಇಡ್ತಾರೆ. ಅವರಿಗೆ ತನ್ನ ಧರ್ಮದ ಮೇಲೆ ವ್ಯಾಮೋಹ ಇರುವುದಿಲ್ಲ. ಅದೇ ರೀತಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಇಂಥ ದಾಳಿಗಳು ನಡೆದಾಗ ಅವರು ಧರ್ಮವನ್ನು ನೋಡಲಿಲ್ಲ, ಹುಡುಗಿಯರನ್ನು ಕೂದಲು ಹಿಡ್ಕೊಂಡು ನೆಲಕ್ಕೆ ಬಡ್ದಿದ್ದಾರೆ. ಅವಾಗ ಅವರಿಗೆ ಧರ್ಮ ಬರುವುದಿಲ್ಲ. ಮೂಲಭೂತವಾದ ಅನ್ನುವಂಥದ್ದು ಮನುಕುಲಕ್ಕೆ ಅಪಾಯ. ಅದನ್ನ ಬೆಂಬಲಿಸುವಂತ ಯಾವ ಧರ್ಮದವರಿದ್ದಾರೆ, ಪ್ರಥಮತವರಿಗೆ ಆ ಧರ್ಮಕ್ಕೂ ಅಪಾಯ, ಅವರ ಸಮುದಾಯಕ್ಕೂ ಅಪಾಯ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ನಾವು ಎಲ್ಲ ವಿಭಾಗದ ಮೂಲಭೂತವಾದವನ್ನ ವಿರೋಧಿಸ್ತೇವೆ, ಕೋಮುವಾದವನ್ನ ವಿರೋಧಿಸ್ತೇವೆ. ವೈಜ್ಞಾನಿಕ ಪಥದಲ್ಲಿ ಸಾಗುವಾಗ ಶಿಕ್ಷಣದ ಮೌಲ್ಯಗಳು ಹೆಚ್ಚಾಗ್ತಾ ಹೋದಂತೆ ಧಾರ್ಮಿಕವಾದ ಕಟ್ಟುಪಾಡುಗಳು, ಕಂದಾಚಾರಗಳು ಕಡಿಮೆ ಆಗ್ತಾ ಹೋಗ್ತದೆ. ಅದು ಹಿಂದಿನ ತರ ಇರುವ 100 ವರ್ಷದ ಹಿಂದೆ ಹೀಗಿತ್ತು ಹಾಗೆ ಇರಬೇಕು ಅನ್ನೋಂಥದ್ದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬದಲಾವಣೆ ಅದು ಜಗತ್ತಿನ ನಿಯಮ. ಹಾಗಾಗಿ ಅದಕ್ಕಾಗಿ ಕಟ್ಟುಪಾಡುಗಳನ್ನು ಹಾಕ್ಕೊಂಡು ಹೀಗೆ ಇರಬೇಕು, ಅದು ಹೀಗೆ ಇತ್ತು ಅನ್ನುವಂಥ ಧಾರ್ಮಿಕ ಇದರಲ್ಲಿ ಕಟ್ಟಲಿಕ್ಕೆ ಹೋಗುವಂಥದ್ದು
ಅದು ದೇಶಕ್ಕೆ ಅಪಾಯ. ಇದರಿಂದಾಗಿ ಮೂರನೇ ಯಾರೋ ಅದರ ಲಾಭವನ್ನು ಪಡ್ಕೊಳ್ತಾರೆ ವಿನಃ ಆ ಧರ್ಮಕ್ಕಾಗಲಿ ಈ ಸಮಾಜಕ್ಕಾಗಲಿ ಯಾವುದೇ ಲಾಭ ಇಲ್ಲ. ಅದನ್ನು ಇವತ್ತು ಸಂಘ ಪರಿವಾರ ವ್ಯವಸ್ಥಿತವಾಗಿ ಬಳಸ್ಕೊಂಡು ಬಂದಿದೆ. ಹಿಂದುತ್ವದ ಹೆಸರಿನಲ್ಲಿ ಮೂಲಭೂತವಾದವನ್ನು ಬೆಳೆಸುವಲ್ಲಿ ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಅವರ ಕಾರ್ಯಯೋಜನೆಯಲ್ಲಿ ಸಫಲವಾಗ್ತಾ ಬಂದಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಅಧಿಕಾರವನ್ನು ಅವರು ಪಡ್ಕೊಂಡಿದ್ದಾರೆ. ಈಗ ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನು ಅವ್ರೇನ್ ಮಾಡ್ತಾ ಇದ್ದಾರೆ, ಅಧಿಕಾರ ಅವರ ಕೈಯಲ್ಲಿದೆ. ಆ ತಾಲಿಬಾನ್ ವ್ಯವಸ್ಥೆಗೆ ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ಪ್ರಜಾಸತ್ತೆ ಅನ್ನೋ ಒಂದು ಸ್ವಲ್ಪ ಇದೆ, ಅದನ್ನು ಇವತ್ತು ಮಟ್ಟ ಹಾಕಿ ಇವತ್ತು ವಿರೋಧ ಪಕ್ಷಗಳನ್ನೇ ಮಟ್ಟ ಹಾಕಿ ಯಾವುದು ಪ್ರತಿಪಕ್ಷ ಅನ್ನುವಂಥದ್ದು ಇರಬಾರ್ದು, ಇವತ್ತು ಸಂವಿಧಾನವನ್ನೇ ಮುಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲೋ ಒಂದು ಕಡೆ ಹೇಳ್ತಾ ಇರ್ತಾರೆ ಸಂವಿಧಾನ ಸರಿ ಇಲ್ಲ, ಬದಲು ಮಾಡ್ತೇವೆ. ಬಿಜೆಪಿ ಎಂಪಿಗಳೇ ಹೇಳ್ತಾರೆ, ಅವರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಯಾವುದೇ ಕ್ರಮ ಅನಂತಕುಮಾರ್ ಹೆಗಡೆ ಅನ್ನೋರು ಹೇಳಿದ್ದಾರೆ, ನಾವು ಸಂವಿಧಾನವನ್ನೇ ಒಂದೇ ಒಂದು ಅವರಿಗೆ ಬೈಯುವಂತ ಕೆಲಸವನ್ನು ಇತವರ ಬಿಜೆಪಿ ಮುಖಂಡರಾಗಲಿ ಅವರ ಪಕ್ಷದ ನಾಯಕರಾಗಲಿ ಯಾವುದು ಮಾಡಲಿಲ್ಲ. ಇದರ ಉದ್ದೇಶ ಏನು? ಅವರು ಅಲ್ಲೇ ಹೋಗ್ತಾ ಇದ್ದಾರೆ. ಭಾರತ ದೇಶ ಕೂಡ ಒಂದು ತಾಲಿಬಾನೀಕರಣ ಆಗುವಲ್ಲಿ ಯಾವುದೇ ಸಂಶಯ ಇಲ್ಲ. ಹೀಗೆ ಹೋದ್ರೆ ಅದನ್ನು ತಡೆಯಬೇಕಾದಂತ ಪ್ರಜ್ಞಾವಂತ ನಾಗರಿಕರು ಹೆಚ್ಚಾಗಬೇಕಾಗಿದೆ. ಇದರ ಬಗ್ಗೆ ಯೋಚಿಸಬೇಕಾಗಿದೆ, ಅದನ್ನ ಮಟ್ಟ ಹಾಕಬೇಕಾಗಿಲ್ಲ. ಇನ್ನು ನಮ್ಮ ಯಾವ ಧರ್ಮದ ಪರವಾಗಿ ಅವ್ರು ಮಾತಾಡ್ತಾ ಇದ್ದಾರೆ ಆ ಧರ್ಮ ಉಳಿಯುವುದಿಲ್ಲ. ಓಕೆ, ಹಾಗಾದ್ರೆ ನಾನು ಕೇಳಬೇಕು ಸರ್, ಅಂದರೆ ಇವಾಗ ನಮ್ಮ ಹಿಂದೂ ಧರ್ಮ ಅಂತ ಬಂದಾಗ ಹಿಂದೂ ಧರ್ಮದ ವಿರುದ್ಧ ಅಥವಾ ಅದರ ದಬ್ಬಾಳಿಕೆ ಅನ್ನುವಂಥದ್ದು ಆದಾಗ ಹಿಂದೂ ಸಂಘಟನೆಗಳು ಮಾತೆತ್ತಬಾರ್ದಾ ಅಥವಾ ಅವರು ಮುನ್ನೆಲೆಗೆ ಬರಬಾರ್ದಾ ಅಂತ? ಅಲ್ಲ, ಅವರು ಹಿಂದೂ ಸಂಘಟನೆಗಳು ಹೇಳಲಿಕ್ಕೆ ಯಾವುದೇ ಅವರ ಹತ್ರ ನೈತಿಕತೆ ಇಲ್ಲ. ನಾವು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಇವತ್ತು ಯಾರು ಲಾದೆನ್ನ ಏನು ಟೀಮ್ ಇತ್ತು, ಅದು ಮುಸ್ಲಿಮರ ಸಂಘಟನೆ ಅಂತ ಮುಸ್ಲಿಮರು ಒಪ್ಪಿಕೊಳ್ಳುವುದಿಲ್ಲ. ಅದು ಅವರ ವಿಭಜನವಾದಿಗಳ ಗುಂಪು ಅಷ್ಟೇ. ಅದನ್ನ ಇವತ್ತು ಜಗತ್ತಿನಾದ್ಯಂತ ಪ್ರಚಾರ ಪಡಿಸಿದ್ರೆ ನೋಡಿ ಮುಸ್ಲಿಮರು ಹಾಗೆ ಮಾಡಿದ್ರು. ಹಾಗಿದ್ರೆ ಎಲ್ಲರೂ ಭಾಗಿಯಾಗಬೇಕಿತ್ತಲ್ಲ. ಕೆಲವು ಸಂಖ್ಯೆಯ ವ್ಯಕ್ತಿಗಳು ಮಾಡುವಂಥದ್ದು ಅದು ಸಮುದಾಯಕ್ಕೆ ಬರುವುದಿಲ್ಲ. ನಾವು ಇವತ್ತು ಕೂಡ ಎಲ್ಲೋ ಅದೆಲ್ಲ ಮಾಡಿದವರು ಹಿಂದೂಗಳಂತ ನಾವು ಎಲ್ಲೂ ಹೇಳುವುದಿಲ್ಲ. ಈ ರೀತಿಯಾಗಿ ಕ್ರೂರವಾಗಿ ವರ್ತಿಸುವಂಥದ್ದು, ದಾಳಿ ಮಾಡುವಂಥದ್ದು, ರೌಡಿಸಮ್ ಮಾಡುವಂಥದ್ದು ಅದು ಹಿಂದೂಗಳ ಕೃತ್ಯ ಅಲ್ಲ. ಹಿಂದುತ್ವದ ಹೆಸರಿನಲ್ಲಿರುವಂಥ ಕೋಮುವಾದಿಗಳ ಕೃತ್ಯ. ಅವರು ಸಮಾಜಘಾತುಕರು ಅನ್ನುವಂಥದ್ದು ನಾವು ಹೇಳ್ತೇವೆ. ಸೊ ಬಾತೀಶ್ ಅವರೇ, ಈ ಹಿಂದೂ ಸಂಘಟನೆಗಳಾಗಲಿ ಅಥವಾ ಹಿಂದೂ ಸಂಘಟನೆಯ ಮುಖಂಡರುಗಳಾಗಲಿ ಅವರು ನೀಡುವಂಥ ಹೇಳಿಕೆಗಳಿರ್ಬೋದು ಈ ರೀತಿಯ, ಅದೇ ರೀತಿ ಈ ಇಸ್ಲಾಂ ಆಗಿರ್ಬೋದು ಅಥವಾ ಮುಸಲ್ಮಾನ ಸಂಘಟನೆಗಳ ಆ ರೀತಿಯ ಹೇಳಿಕೆಗಳು ಬರೋದಿಲ್ವಾ? ಅಥವಾ ಅಂತ ಹೇಳಿಕೆಗಳು ಬಂದಾಗ ತಾವು ಏನು ಹೇಳ್ತೀರಾ ಅಂತ ಹೇಳಿಕೆಗಳಿಗೆ ಅಂತ? ಈಗ ರಾಜಕೀಯವಾಗಿ ಕೋಮುವಾದವನ್ನು ಬೆಳೆಸಿದ್ದೇ ನಮ್ಮ ಬಿಜೆಪಿ ಪಕ್ಷ. ಯಾಕಂದ್ರೆ ಅವರಿಗೆ ಖರ್ಚಿಲ್ಲದೆ ಇಲ್ಲಿ ಪ್ರಚಾರ ಆಗಬೇಕು ಬಿಜೆಪಿ ಪಕ್ಷ. ಅದೇ ಈ ನಮ್ಮ ಕೋಮುವಾದವನ್ನು ಮಾಡಿದರೆ ಇಲ್ಲಿ ಜನರಿಗೆ ಏನು ಕೂಡ ಕೇಳೋದಿಲ್ಲ ಅಲ್ಲ, ಅಭಿವೃದ್ಧಿಯನ್ನು ಕೇಳೋದಿಲ್ಲ ಅಥವಾ ಇನ್ನಿತರ ಆ ಫೆಸಿಲಿಟಿ ಬೇಕು, ಸ್ಕಾಲರ್ಶಿಪ್ ಬೇಕು ಅಥವಾ ಉದ್ಯೋಗ ಬೇಕಂತ ಯಾವುದು ಬೇಡ. ಕೇವಲ ಒಂದು ಮುಸಲ್ಮಾನರನ್ನು ಮುನ್ನೆಲೆಗೆ ತಂದು ಅವರ ಮೂಲಕ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ನಾನು ಕೇಳುವಂಥದ್ದು, ಈ ದೇಶದಲ್ಲಿ ಮುಸಲ್ಮಾನರೇ ಇಲ್ಲದಿದ್ರೆ ಅದೌದು ನಾನು ಹೇಳುವಂಥದ್ದು, ಈ ದೇಶದಲ್ಲಿ ಮುಸಲ್ಮಾನ ಎಂಬಂತ ಧರ್ಮವೇ ಇಲ್ಲದಿದ್ರೆ ಈ ಬಿಜೆಪಿ ಎಂಬಂತಹ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರ್ತಿತ್ತ ಎಂಬಂತಹ ಒಂದು ಸಂಶಯ ಕೂಡ ನಮಗಿದೆ. ಯಾಕಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವರು ಅಧಿಕಾರಕ್ಕೆ ಬರುವಂಥದ್ದು ಮುಸಲ್ಮಾನರು ಹಿಡ್ಕೊಂಡು, ಅವರ ಮಂದಿರವನ್ನು ಹಿಡ್ಕೊಂಡು, ಅವರ ಮಸೀದಿಯನ್ನು ಹಿಡ್ಕೊಂಡು, ಅಥವಾ ಹಿಂದೂ ಮುಸಲ್ಮಾನ ವಿದ್ಯಾರ್ಥಿಗಳ ವಿಚಾರ ಆಗಿರ್ಬೋದು, ಇಂಥ ಹಲವಾರು ವಿಚಾರಗಳನ್ನ ಹಿಡ್ಕೊಂಡು ಮಾತ್ರ ಅವರು ಇಷ್ಟರವರೆಗೆ ಇಲ್ಲಿ ರಾಜಕೀಯ ಮಾಡಿದ್ದಾರೆ ಹೊರತು ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗಿರ್ಬೋದು, ಈ ಥರ ಉದ್ಯೋಗದ ಪರವಾಗಿರ್ಬೋದು ಅಥವಾ ಅವರದೇ ಧರ್ಮದ ಯಾರು ಹಿಂದೂ ಯುವಕರಿಗೆ ಉದ್ಯೋಗನ ಕೊಡೋ ವಿಚಾರದಲ್ಲಿ ಆಗಿರ್ಬೋದು ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಭಟನೆ ಮಾಡಲಿ. ನೀವು ನೋಡಿ, ಇಷ್ಟೆಲ್ಲ ನಮ್ಮ ಹಿಂದೂ ಸಂಘಟನೆಗಳು ಇಲ್ಲಿ ಇರುವಾಗ ಇಲ್ಲಿ ಉದ್ಯೋಗದ ವಿಚಾರದಲ್ಲಿ ಮಾತಾಡಿದಾರ? ಅಥವಾ ಎಷ್ಟೋ ಬಡ ಹೆಣ್ಣು ಮಕ್ಕಳು ಮದುವೆಯಾಗಿ ಆಗದಿದ್ದಾರೆ ಹಿಂದೂ ಯುವತಿಯರು, ಅವರ ಬಗ್ಗೆ ಮಾತಾಡಿದಾರ? ಅಥವಾ ಎಷ್ಟೋ ಹಿಂದೂ ಮನೆ ಇಲ್ಲದವರು ಇದ್ದಾರೆ, ಅವರ ಬಗ್ಗೆ ಮಾತಾಡಿದಾರ? ಕೇವಲ ಮುಸಲ್ಮಾನರ ವಿಚಾರ ಬಂದರೆ ಎಲ್ಲಿಂದಲೋ ಎತ್ತಿಕೊಂಡು ಬರ್ತಾರೆ ಅವರನ್ನು. ಮುಸಲ್ಮಾನು ಅಥವಾ ಹಿಂದೂ ವಿಚಾರ ಬರುವಾಗ ಅವರು ಬರ್ತಾರೆ. ಇಲ್ಲಿ ಕೋಮುವಾದಕ್ಕೆ ಇವರು ಪುಷ್ಟೀಕರಣ ಕೊಡ್ತಾ ಇದ್ದಾರೆ. ಇವರು ಏನಂದ್ರೆ ಇವರದೊಂದು ಮ್ಯಾನುಫ್ಯಾಕ್ಚರಿಂಗ್, ಹೊಸ ನಾಯಕರನ್ನು ಬೆಳೆಸ್ತಾರೆ. ಅವರಿಗೆ ಭಾಷಣದ ಮೂಲಕ ಇಲ್ಲಿ ಹೇಗೆ ಹಿಂದೂ ಮುಸಲ್ಮಾನರನ್ನೆಲ್ಲೂ ಪೆಟ್ಟು ಮಾಡಿಸ್ಬೇಕು ಅಥವಾ ಗಲಭೆ ಮಾಡಿಸ್ಬೇಕೆಂಬಂತ ವಿಚಾರವನ್ನು ಕೊಡ್ತಾರೆ. ಅದರಲ್ಲಿ ಕೆಲ ಬಡ ಹಿಂದೂ ಯುವಕರು ಸಿಕ್ಕಾಕೊಳ್ತಾರೆ. ಬಾತೀಶ್ ಅವರೇ, ತಮ್ಮ ಮಾತನ್ನು ಒಪ್ಕೊಳ್ಬೋದು. ಆದರೆ ಒಂದು ವಿಚಾರವನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು. ಹಿಂದೂ ಸಂಘಟನೆಗಳಾಗಲಿ ಅಥವಾ ಮುಸಲ್ಮಾನ ಸಂಘಟನೆಗಳಾಗಲಿ ಕ್ರಿಶ್ಚಿಯನ್ ಸಂಘಟನೆಗಳಾಗಲಿ, ಅದೆಷ್ಟೋ ಸಂಘಟನೆಗಳು ಸಮಾಜಮುಖಿಯಾಗಿ ಬೆಳೆದಿದ್ದಾವೆ, ಸಮಾಜಮುಖಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾವೆ. ಸೊ ಅಂಥ ಸಂಘಟನೆಗಳ ಬಗ್ಗೆ ತುಂಬಾ ಗೌರವ ಇರ್ತದೆ. ಯಾಕಂತ ಹೇಳಿದ್ರೆ ಹಿಂದೂ ಸಂಘಟನೆಗಳಾಗಲಿ ಅಥವಾ ಬೇರೆ ಧಾರ್ಮಿಕ ವಿಚಾರವನ್ನು ಇಟ್ಕೊಂಡು ಮುನ್ನೆಲೆಗೆ ಬಂದಂಥ ಸಂಘಟನೆಗಳು ಏನೂ ಕೆಲಸ ಮಾಡಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅದೆಷ್ಟೋ ಸಂಘಟನೆಗಳು ಮಾಡಿರುವಂಥ ಸಮಾಜಮುಖಿ ಕಾರ್ಯಕ್ರಮಗಳಿರ್ಬೋದು, ಕಾರ್ಯಗಳು ನಮ್ಮ ಮುಂದೆ ಇದೆ.
ಕಾರ್ಯಕ್ರಮದಲ್ಲಿ ಕರೆ ಇದೆ, ಸ್ವೀಕಾರ ಮಾಡ್ತೀವಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನಮಗೆ. ಕರೆ ಕಟ್ಟಾಗಿದೆ ಅನ್ನಿಸ್ತದೆ, ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ಹಾಗಾಗಿ ನಾನು ಹೇಳುವಂಥದ್ದು, ಒಂದಷ್ಟು ಸಂಘಟನೆಗಳು ಸಮಾಜಮುಖಿಯಾಗಿ ಅನ್ನುವಂಥ ಪ್ರಯತ್ನವನ್ನು ಮಾಡಿವೆ, ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ನೇರವಾಗಿ ಇನ್ನು ನಾನು ಅಲೆಕ್ಸಾಂಡರ್ ಅವರ ಹತ್ರ ಕೇಳಬೇಕು. ಈ ಎಲ್ಲ ಗೂಂಡಾಗಿರಿಯ ವರ್ತನೆಗಳಿರ್ಬೋದು, ಅದು ಇವೆಲ್ಲವೂ ಕೂಡ ನಮ್ಮ ಜಿಲ್ಲೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಕೊಡುವಂಥ ಒಂದು ತೂಗುಗತ್ತಿಯಾಗಿ ನಿಲ್ತಾ ಇದೆ ಸರ್. ಏನು ಮುಂದೆ ಯುವಜನರು ಆಲೋಚನೆ ಮಾಡೋದಾದರೆ, ಅಥವಾ ಇದನ್ನು ಹೋಗಲಾಡಿಸುವ ಪ್ರಯತ್ನ ಮಾಡೋದಾದರೆ ಹೇಗೆ ಅನ್ನುವಂಥದ್ದನ್ನು ಕೇಳ್ತೀವಿ. ಅದಕ್ಕೆ ಮುನ್ನ ಕರೆ ಇದೆ ಸರ್. ಹಲೋ, ಕರೆ ಕಟ್ಟಾಗಿದೆ, ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ಎಸ್, ಹೇಳಿ ಸರ್. ಒಂದು ಸಮಯದಲ್ಲಿ ಓಕೆ, ಶಾಲೆಗಳಲ್ಲಿ ನೈತಿಕ ಶಿಕ್ಷಣ ಇತ್ತು. ಆ ಶಿಕ್ಷಣ ಈಗ ಶಾಲೆಗಳಲ್ಲಿ ಇಲ್ಲ. ಅಲ್ಲದೆ ಜನರ ಮಧ್ಯೆ ಯಾವ ರೀತಿಯಲ್ಲಿ ಸಾಮರಸ್ಯದಿಂದ ಬದುಕಬೇಕು ಎಂಬ ಆ ಒಂದು ಸಂದೇಶವನ್ನು ಕೊಡುತ್ತಾ ಇದ್ದ ಹಿರಿಯರು ಕೂಡ ಈಗ ಮರೆಮಾಚುತ್ತಾ ಇದ್ದಾರೆ. ಅವರು ಕಡಿಮೆ ಆಗ್ತಾ ಇದ್ದಾರೆ. ಕಾರಣ, ಇವತ್ತಿನ ಮಕ್ಕಳಿಗೆ ಸಮಾಜ ಏನು ತೋರಿಸ್ತದೆ, ಸಮಾಜ ಏನು ಹೇಳಿಕೊಡ್ತದೆ, ಅದನ್ನೇ ಅವರು ಒಪ್ಪಿಕೊಳ್ತಾರೆ ಹೊರತು ನಮ್ಮ ತಂದೆ ತಾಯಿಗಳ ಸತ್ಯ ನುಡಿಗಳನ್ನು ನೆನಪಿಸಿಕೊಂಡು ಅದರ ಮುಖಾಂತರ ನಮ್ಮ ಜೀವಿತಗಳನ್ನು ಬದಲಾಯಿಸಲು ಪ್ರಯತ್ನಿಸುವುದಿಲ್ಲ. ನಮ್ಮಲ್ಲಿ ಇರುವ ನೈತಿಕತೆಯ ಕೊರತೆ. ಈಗ ನಾವು ಅನೈತಿಕ ಪೊಲೀಸ್ಗಿರಿ, ನೈತಿಕ ಪೊಲೀಸ್ಗಿರಿ ಎಂದು ಹೇಳ್ತೇವೆ. ನೈತಿಕ ಪೊಲೀಸ್ಗಿರಿ ಎಲ್ಲಿರ್ತಾರೆ? ಒಂದು ವೇಳೆ ನೈತಿಕ ಪೊಲೀಸ್ಗಿರಿ ಆದರೆ ನಮ್ಮ ಪೊಲೀಸರ ಅವಶ್ಯಕತೆ ಇಲ್ವಲ್ಲ? ಆ ಸಂಬಳವನ್ನು ಇವರಿಗೆ ಕೊಡಬಹುದಲ್ವಾ? ಪೊಲೀಸರೊಂದಿಗೆ ಇವರು ಕೂಡ ಸೇರಿಕೊಂಡು ನಮ್ಮದು ಕೂಡ ನೈತಿಕ ಪೊಲೀಸ್ಗಿರಿ ಎಂದು ಹೇಳುವುದು ಯಾವ ರೀತಿಯಲ್ಲಿ ಸರಿ ಎಂದು ನಾವು ಒಪ್ಪಿಕೊಳ್ಳಬಹುದು? ತಪ್ಪು. ಇದೇ ರೀತಿಯಲ್ಲಿ ಒಂದು ಕೋಮಿನವರು ಆ ಥರ ಮಾಡುವುದಾದರೆ ಇನ್ನೊಂದು ಕೋಮಿನವರು ಕೂಡ ಅದೇ ರೀತಿಯಲ್ಲಿ ಮಾಡಲಿ ಹೊರಟ್ರೆ ಸಮಾಜದ ಶಾಂತಿ, ನೆಮ್ಮದಿ, ಸಮಾಧಾನ ಎಲ್ಲಿ ಉಳಿತದೆ? ಖಂಡಿತವಾಗಿ ಉಳಿಯುವುದಿಲ್ಲ. ಅದಕ್ಕಾಗಿ ನಾವೆಲ್ಲ ಪ್ರಜ್ಞಾವಂತರು ಮತ್ತೊಮ್ಮೆ ಎಚ್ಚೆತ್ತುಕೊಳ್ಬೇಕು. ನಮಗೆ ಪಕ್ಷ ಮುಖ್ಯ ಅಲ್ಲ, ನಮಗೆ ನಮ್ಮ ರಾಜ್ಯ ಮುಖ್ಯ, ನಮ್ಮ ದೇಶ ಮುಖ್ಯ, ನಮ್ಮ ಜಿಲ್ಲೆ ಮುಖ್ಯ. ಓಕೆ ಸರ್, ಒಂದು ಕರೆ ಇದೆ, ಪ್ರಯತ್ನ ಮಾಡಿದ್ದಾರೆ. ಹಲೋ ಹಲೋ ಹಲೋ, ಧ್ವನಿ ಕೇಳಿಸ್ತಾ ಇಲ್ಲ ಸರ್. ಎಸ್, ಕರೆ ಕಟ್ಟಾಗಿದೆ, ಮತ್ತೆ ಪ್ರಯತ್ನವನ್ನು ಮಾಡಿ. ಕೊನೆಯದಾಗಿ ದಯಾನಂದ್ ಶೆಟ್ಟಿ ಅವರು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ನಮ್ಮ ಕರಾವಳಿ ಭಾಗ ಅಥವಾ ಈ ಭಾಗದ ಜನರಿಗೆ ಅಂತ? ಅಲ್ಲ, ಈಗ ಲಾಸ್ಟ್ ಕೇಳಿದಂಥ ಒಂದು ಎತ್ತಿದಂಥ ಒಂದು ವಿಷಯದ ಬಗ್ಗೆ. ಎಸ್, ಹೇಳಿ ಸರ್, ಹೇಳಿ. ಇವತ್ತು ಅಲ್ಪಸಂಖ್ಯಾತರಲ್ಲಿ ಕೋಮುವಾದ ಇಲ್ವಾ ಅನ್ನುವಂಥ ಪ್ರಶ್ನೆ ನೀವು ಎತ್ತಿದ್ರಿ. ಓಕೆ, ಅಲ್ಪಸಂಖ್ಯಾತರಲ್ಲಿ ಕೋಮುವಾದ ಬೆಳೀಲಿಕ್ಕೆ ಕಾರಣ ಏನು ಈ ದೇಶದಲ್ಲಿ? ಅದನ್ನು ನಾವು ಚಿಂತಿಸಬೇಕಾಗಿದೆ. ನಮಗೆ ಹಿರಿಯರು ಯಾವಾಗಲೂ ಹೇಳ್ತಾ ಇದ್ರು, ಒಂದು ಬೆಕ್ಕನ್ನು ಒಂದು ಕೋಣೆಯ ಒಳಗೆ 4 ಗೋಡೆಯ ಮಧ್ಯೆ ಹಿಡಿದು ಯಾವತ್ತು ಹೊಡೆಯಬಾರ್ದು, ಅದಕ್ಕೆ ಹೊಡೆದಿದ್ರು ಕೂಡ ಬಾಗಿಲು ತೆರೆದಿಟ್ಟು ಹೊಡಿ ಅಂತ ನಮಗೆ ಹೇಳ್ತಾ ಇದ್ರು. ಯಾಕೆಂದರೆ ಅದು ಕೊನೆಯ ಹಂತದಲ್ಲಿ ಅದು ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕೆ ಏನಾದರೂ ಮಾಡ್ತದೆ, ಅದು ಕುತ್ತಿಗೆ ಹಿಡಿತದೆ ಅಂತ ಹೇಳ್ತಾ ಇದ್ರು. ಕುತ್ತಿಗೆ ಹಿಡ್ಬೋದು, ಕಣ್ಣಿಗೆ ಪರಚ್ಬೋದು, ಏನೂ ಮಾಡ್ಬೋದು. ಅದು ಅದರ ತನ್ನ ಕೊನೆಯ ಸಂದರ್ಭದಲ್ಲಿ ಯಾವುದನ್ನು ಅದು ಮಾಡಲಿಕ್ಕೆ ರೆಡಿ ಇರ್ತದೆ ಅನ್ನುವಂಥದ್ದು. ಇವತ್ತು ಅನಿವಾರ್ಯತೆಯನ್ನು, ಅಲ್ಪಸಂಖ್ಯಾತರ ಮಧ್ಯೆ ಅನಿವಾರ್ಯತೆಯನ್ನು, ಕೋಮುವಾದದಂತಹ ಅನಿವಾರ್ಯತೆಯನ್ನು ಬೆಳೆಸಲಿಕ್ಕೆ ಕಾರಣ ಇಲ್ಲಿನ ಬಹುಸಂಖ್ಯಾತ ಕೋಮುವಾದ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಓಕೆ, 100 ವರ್ಷ ಆಗ್ತಾ ಬಂತು ಅಂದರೆ ಇಲ್ಲಿನ ಒಂದು RSS ಸಂಘಟನೆ ಆರಂಭ ಆಗಿ. ಓಕೆ, ಆ ನಂತರದ ಅವರ ಪ್ರಕ್ರಿಯೆಗಳೆಲ್ಲವೂ ಕೋಮು ಧ್ರುವೀಕರಣದ ಚಟುವಟಿಕೆಗಳಾಗ್ತಾ ಬಂತು, ಬೆಳವಣಿಗೆ ಆಗ್ತಾ ಬಂತು. ಓಕೆ, ಆದ್ದರಿಂದ ಈ ದೇಶದಲ್ಲಿ ಅಲ್ಪಸಂಖ್ಯಾತರ ಕೋಮುವಾದಗಳ ಸಂಘಟನೆಗಳು ಆಗಿದೆ. ಈಗಲೂ ಕೆಲವು ಚಟುವಟಿಕೆಗಳು ನಡೀತಾ ಇದ್ದಾವೆ, ಎಷ್ಟೋ ಪ್ರಾಣಗಳು ಹೋಗಿವೆ, ನಡೀತಾನೇ ಇದೆ. ಅದು ಇತ್ತೀಚಿನ ಬೆಳವಣಿಗೆಗಳು, ಏನೋ ಒಂದು 10-20 ವರ್ಷಗಳ ಹಿಂದೆ ಇತ್ತೀಚಿನ ಬೆಳವಣಿಗೆ. ಅದಕ್ಕಿಂತ ಮುಂಚೆ ನಿರಂತರವಾಗಿ ಮುಸ್ಲಿಮರು ಮನುಷ್ಯರೆಲ್ಲ ಅನ್ನುವ ನಂತರ ಮನುಷ್ಯರ ಪಟ್ಟಿಯಿಂದಲೇ ತೆಗೆದು ಹಾಕುವಂಥ ಕೆಲಸವನ್ನು ಈ BJP ಸಂಘ ಪರಿವಾರ ಮಾಡ್ತಾ ಬಂದಿದೆ. ಓಕೆ, ಆ ನಂತರದ ದಿನಗಳಲ್ಲಿ ಕ್ರೈಸ್ತರ ಮೇಲೆ ದಾಳಿಗಳನ್ನು ಮಾಡ್ತಾ ಬಂದಿದೆ. ಪುಣ್ಯವಶಾತ್ ನಾನು ಕಂಡ ಮಟ್ಟಿಗೆ ಕ್ರೈಸ್ತ ಸಮುದಾಯ ಇನ್ನು ಕೋಮುವಾದಿಗಳಾಗಿ ಮಾರ್ಪಾಡಾಗಿಲ್ಲ. ಅವರು ಇನ್ನೂ ಸ್ವಲ್ಪ ಅವರ ಇದರಲ್ಲಿ ಶಾಂತಿಯ ಇದರಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ. ಆದರೆ ಕೆರಳಿಸಿದರೆ ನಿರಂತರವಾಗಿ ಯಾವುದೇ ವ್ಯಕ್ತಿ ಆತ ಏನೂ ಆಗ್ಬೋದು.
ಇಂತಹ ಕೆರಳಿಸುವಂತಹ ಅಮಾನವೀಯವಾದಂಥ ಕೆಲಸಗಳನ್ನು ಮಾಡ್ತಾ ಬಂದಿರೋದ್ರಿಂದ ಇವತ್ತು ಅಲ್ಪಸಂಖ್ಯಾತ ಸಂಘಟನೆಗಳು ಕೋಮುವಾದಿಗಳಾಗಿ ಬದಲಾಗಿರ್ಬೋದು. ಅದಕ್ಕೆ ಕಾರಣ ಇದೇ ಸಂಘ ಪರಿವಾರ, ಬಿಜೆಪಿ ಮತ್ತು ಅವರ ಕೂಟ. ಅವರ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಇವರು ಅದನ್ನು ನಿರೀಕ್ಷಿಸ್ತಾರೆ. ಅಂದ್ರೆ ಒಬ್ಬರಿಗೆ ಹೊಡೆದ್ರೆ ಇನ್ನೊಂದು ನಮ್ಗೂ ಹೊಡಿಬೇಕು ಅನ್ನೋ, ಈ ಹಿಂದೂಗಳಿಗೆ ಹೊಡಿಬೇಕು ಅನ್ನುವಂಥ ದೃಷ್ಟಿಕೋನ ಅವರಲ್ಲಿ ಇದೆ. ಗಲಾಟೆ ಎಬ್ಬಿಸಬೇಕು ಅಂತೆ. ಗಲಾಟೆ ಒಬ್ಬರಿಂದ ಸಾಧ್ಯ ಇಲ್ಲ, ಒಂದು ಕೈಯಿಂದ ಚಪ್ಪಳೆ ಬಡಿಯಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಂದು ಕೈ ಜೋಡಿಸಬೇಕು ಅನ್ನೋಂಥ ನಿರೀಕ್ಷೆಯಲ್ಲಿ ಅವರು ಇರ್ತಾರೆ. ಅಲ್ಪಸಂಖ್ಯಾತ ಕೋಮುವಾದವರಿಗೆ ಖುಷಿ, ಅದು ಆಹಾರ ಕೂಡ ಆಗ್ತದೆ, ಅವರಿಗೆ ಲಾಭ ಕೂಡ ಆಗ್ತದೆ. ಕೊನೆಯದಾಗಿ ಬಾತೀಶ್ ಅವ್ರು ಏನು ಹೇಳಿ? ಈ ದೇಶ ಉಳಿಬೇಕಾದ್ರಲ್ಲಿ ಸೌಹಾರ್ದತೆ ಮಾತ್ರ ಲಾಸ್ಟ್ ಒಂದು ಹೋಪ್ ಇರುವಂಥದ್ದು. ದೇಶದ ಈಗ ನಮ್ಮ ಪಾಕಿಸ್ತಾನ ನೋಡ್ಬೋದು, ಅಲ್ಲಿ ಕೂಡ ಇದೇ ಧರ್ಮಾಂಧತೆಯಿಂದ ಅವರು ಈಗ ಯಾವ ರಾಷ್ಟ್ರಕ್ಕೂ ಬೇಡದಂತಹ ರಾಷ್ಟ್ರ ಆಗಿದ್ದಾರೆ. ಅದೇ ರೀತಿ ನಾವು ಕೂಡ ಹಾಗೆ ಆಗಬಾರ್ದು ಎಂಬಂತಹ ನೆಲೆಯಲ್ಲಿ ಹೇಳುವಂಥದ್ದು. ಇಲ್ಲಿರುವಂತಹ ಪ್ರತಿಯೊಂದು ಭಾಷಣಗಾರರಾಗಿರ್ಬೋದು, ಬಾಡಿಗೆ ಭಾಷಣಗಾರರಾಗಿರ್ಬೋದು, ಎಲ್ಲರಲ್ಲಿ ಎಲ್ಲಿಗಿರುವಂಥದ್ದು, ನೀವು ಯಾವುದೇ ಭಾಷಣ ಮಾಡುವಾಗ ಇಲ್ಲಿನ ಹಿಂದೂ ಮುಸಲ್ಮಾನರನ್ನು ಒಟ್ಟಿಗೆ ಜೋಡಿಸುವಂಥ ಅಥವಾ ಅವರ ನಡುವೆ ಸೌಹಾರ್ದತೆ ಮಾಡುವಂತಹ ಭಾಷಣಗಳನ್ನು ಮಾಡಿ, ಅಥವಾ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಹೇಳುವಂಥದ್ದು, ಯಾವುದೇ ಒಂದು ಸಣ್ಣ ವಿಚಾರ ಆದಾಗ ಅಥವಾ ಒಂದು ಹಿಂದೂ ಮುಸಲ್ಮಾನರ ನಡುವೆ ಯಾವುದಾದ್ರೂ ಒಂದು ಘರ್ಷಣೆ ಆದಾಗ ಅದನ್ನು ದೊಡ್ಡದೊಂದು ಹಿಂದೂ ಮುಸಲ್ಮಾನ ಗಲಭೆ ಅಂತ ನೋಡದೆ ಒಂದು ಅಣ್ಣ ತಮ್ಮಂದಿರ ನಡುವಾದಂತಹ ಒಂದು ಗಲಭೆ ರೀತಿಯ ನೋಡುವ ಮೂಲಕ ಇಲ್ಲಿರುವಂತಹ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಒಂದು ಸೌಹಾರ್ದತೆಯ ವಾತಾವರಣ ನಿರ್ಮಿಸಬೇಕೆಂಬಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಿನಲ್ಲಿ ಇಷ್ಟೊತ್ತು ಚರ್ಚೆಯನ್ನು ಮಾಡಿದ್ವಿ. ಜೊತೆಗೆ ಯಾಕೆ ಈ ರೀತಿಯ ಚರ್ಚೆಗಳಾಗ್ತಾ ಇದೆ ಅಥವಾ ಯಾಕೆ ಈ ರೀತಿಯ ಗುಂಡಾಗಿರಿಯ ವರ್ತನೆಗಳಾಗ್ತಾ ಇದೆ, ಇದರ ಹಿನ್ನೆಲೆಯಲ್ಲಿರುವಂಥ ಯುವಕರು ಯಾಕಾಗಿ ಇಂಥ ವರ್ತನೆಯನ್ನು ತೋರಿಸ್ತಾ ಇದ್ದಾರೆ, ರಾಜಕೀಯ ಪ್ರೇರಿತವಾಗಿದೆಯಾ, ಎಲ್ಲವೂ ಕೂಡ ಚರ್ಚೆ ಆಯಿತು. 3 ಜನ ಅತಿಥಿಗಳಿಗೆ ನಾನು ಧನ್ಯವಾದವನ್ನು ತಿಳಿಸಬೇಕು. ದಯಾನಂದ್ ಶೆಟ್ಟಿ ಅವರೇ ಅನಂತ ಧನ್ಯವಾದಗಳು. ಹಾಗೆಯೇ ಬಾತೀಶ್ ಅಳಕೆ ಮಜಲು ತಮಗೂ ಧನ್ಯವಾದ. ಅಲೆಕ್ಸಾಂಡರ್ ಅವರು ತಮಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಒಂದು ಮಾತನ್ನು ಇಲ್ಲಿ ಗಮನಿಸಬೇಕಾಗುತ್ತೆ, ಅಂದರೆ ನಮ್ಮ ತುಳುನಾಡು ಅಥವಾ ಕರಾವಳಿ ಭಾಗ ಅಂತ ಹೇಳ್ತೀವಿ. ತುಳುನಾಡು ಅಂತ ಬಂದಾಗ ಇಲ್ಲಿನ ಜಾತ್ರೆಗಳಿಗೆ ಆಗಿರ್ಬೋದು ಯಾವುದೇ ರೀತಿಯ ಭೇದಗಳಿರಲಿಲ್ಲ. ಮುಸಲ್ಮಾನರು ಕೂಡ ಬರ್ತಾ ಇದ್ರು, ಹಿಂದೂಗಳು, ಕ್ರೈಸ್ತರು ಎಲ್ಲರೂ ಕೂಡ ಜೊತೆಯಾಗಿ ಬರ್ತಾ ಇದ್ರು. ಅದೇ ಮುಸಲ್ಮಾನ ಧರ್ಮದ ಮಸೀದಿಗಳಲ್ಲಿ ಉರುಸುಗಳು ನಡೆದಾಗ ಹಿಂದೂಗಳು ಹೋಗ್ತಾ ಇದ್ರು, ಅಲ್ಲಿ ಹರಕೆಯನ್ನು ಕೂಡ ಸಲ್ಲಿಸಿದಂತೆ ಅದೆಷ್ಟು ಉದಾಹರಣೆಗಳಿದೆ. ಹಾಗೆಯೇ ಕ್ರಿಸ್ತರ ಏನು ಚರ್ಚ್ಗಳಲ್ಲಿ ಅವರ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಎಲ್ಲ ಹಿಂದೂ ಅಥವಾ ಮುಸಲ್ಮಾನರು ಜೊತೆಯಾಗಿ ಕ್ರಿಶ್ಚಿಯನ್ರ ಜೊತೆ ಭಾಗಿಯಾಗ್ತಾ ಇದ್ರು. ಇವೆಲ್ಲವೂ ಕೂಡ ಇಲ್ಲಿನ ಇತಿಹಾಸಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ರಾಜಕೀಯಕ್ಕೋಸ್ಕರ ಈ ಒಂದು ಸಹಭಾಗಿತ್ವ ಇರ್ಬೋದು, ಸಹೋದರತ್ವ ಇರ್ಬೋದು, ಇದನ್ನು ಮರೆತು ಮಾತಾಡೋದು, ಮರೆತು ನಡೆಯೋದು ಸರಿಯಲ್ಲ. ಹಾಗೆಯೇ ಹಿಂದೂ ಸಂಘಟನೆಗಳಿರ್ಬೋದು ಅಥವಾ ಬೇರೆ ಬೇರೆ ಧರ್ಮದ ಸಂಘಟನೆಗಳಿರ್ಬೋದು, ಮನುಷ್ಯತ್ವದ ನೆಲೆಯಲ್ಲಿ ನಡೆಯುವಂಥ ಹೆಜ್ಜೆ ನೆಡಬೇಕಾಗಿದೆ. ಪ್ರತಿಯೊಂದು ಧರ್ಮದ ಮೂಲಭೂತದ ವಾದ ಏನಿದೆ ಅವೆಲ್ಲವೂ ಕೂಡ ಈ ಒಂದು ಸುಂದರ ಸಮಾಜಕ್ಕೆ ಮಾರಕವಾಗುವ ಘಟನೆಗಳು ನಡೆದಿದೆ. ಆ ರೀತಿಯ ಹೆಜ್ಜೆಗಳು ಸಾಗ್ತಾ ಇದೆ. ಅದನ್ನು ಮೆಟ್ಟಿ ನಿಲ್ಲುವಂಥ ಒಂದು ಈ ದೇಶದ ಭಾರತೀಯ ಯುವಕರು ನಾವಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.